Praise the Lord. Hallelujah. Hallelujah. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ, ಯೇಸುವೆ ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನಮ್ಮ ಕರಗಳನ್ನು ಮೇಲಕ್ಕೆತ್ತಿ ಗಟ್ಟಿಯಾದ ಸ್ವರದಲ್ಲಿ ನಮ್ಮ ಹೃದಯದಲ್ಲಿ ಬಂದಿರುವ ಯೇಸನ್ನು ನಾವು ಅನುಭವಿಸ್ತಾ ಅವರನ್ನು ಸ್ತುತಿಸೋಣ, ಆರಾಧಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ. ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಲ್ಲಿ ತಾ, ನಿನ್ನ ಕಾಯುವ ಕುರುಬನವಾ. ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನ ಕಾಯುವ ಕುರುಬನವಾ. ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಲ್ಲಿ ತಾ, ನಿನ್ನ ಕಾಯುವ ಕುರುಬನವಾ. ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನ ಕಾಯುವ ಕುರುಬನವಾ. ಚಪ್ಪಾಳೆ ತಟ್ಟುತ್ತಾ ಎಲ್ಲರೂ. ಹುಟ್ಟಿದಾಗ ಏನು ಹೊತ್ತು ತಂದೆ, ಸತ್ತಾಗೇನು ಕೊಂಡೋಗುವೆ ನೀನು. ಎಲ್ಲಿಂದ ನೀ ಬಂದೆ ಈ ಜಗಕ್ಕೆ, ಎಲ್ಲಿಗೆ ಹೋಗಬೇಕು ನಿನಗೆ ಗೊತ್ತೇ. ಹುಟ್ಟಿದಾಗ ಏನು ಹೊತ್ತು ತಂದೆ, ಸತ್ತಾಗೇನು ಕೊಂಡೋಗುವೆ ನೀನು. ಹುಟ್ಟಿದಾಗ ಏನು ಹೊತ್ತು ತಂದೆ, ಸತ್ತಾಗೇನು ಕೊಂಡೋಗುವೆ ನೀನು. ಎಲ್ಲಿಂದ ನೀ ಬಂದಿ ಜಗಕ್ಕೆ, ಎಲ್ಲಿಗೋಗಬೇಕು ನಿನಗೆ ಗೊತ್ತೇ. ಎಲ್ಲಿಂದ ನೀ ಬಂದಿ ಜಗಕ್ಕೆ, ಎಲ್ಲಿಗೋಗಬೇಕು ನಿನಗೆ ಗೊತ್ತೇ. ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಲ್ಲಿ ತಾ, ನಿನ್ನ ಕಾಯುವ ಕುರುಬನವಾ. ಎಲ್ಲರೂ ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಲ್ಲಿ ತಾ, ನಿನ್ನ ಕಾಯುವ ಕುರುಬನವಾ. ಪ್ರೇಮಕ್ಕಾಗಿ ಅಲೆದು ಸೋತೆ ನೀನು, ನಂಬಿದವರ ಪ್ರೇಮವೆಲ್ಲ ಸುಳ್ಳು. ಎಲ್ಲರೂ ಪ್ರೇಮಕ್ಕಾಗಿ ಅಲೆದು ಸೋತೆ ನೀನು, ನಂಬಿದವರ ಪ್ರೇಮವೆಲ್ಲ ಸುಳ್ಳು. ಜೀವ ಕೊಟ್ಟ ಪ್ರೇಮ ಉಂಟು ನೋಡು, ಶಿಲುವೆ ಮರಣ ಸತ್ಯ ಪ್ರೇಮ ಕಾಣು. ಜೀವ ಕೊಟ್ಟ ಪ್ರೇಮ ಉಂಟು ನೋಡು, ಶಿಲುವೆ ಮರಣ ಸತ್ಯ ಪ್ರೇಮ ಕಾಣು. ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಲ್ಲಿ ತಾ, ನಿನ್ನ ಕಾಯುವ ಕುರುಬನವಾ. ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಲ್ಲಿ ತಾ, ನಿನ್ನ ಕಾಯುವ ಕುರುಬನವಾ. ನಿನ್ನ ಕಾಯುವ ಕುರುಬನವಾ, ನಿನ್ನ ಕಾಯುವ ಕುರುಬನವಾ. ಎರಡು ಕರಗಳ ಮೇಲೆ ಹಾಲೆಲೂಯಾ, 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 ಹಾಲೆಲೂಯಾ.
ನಮ್ಮನ್ನು ಕಾಯುವ ಕುರುಬರೇ ನಿಮಗೆ ಸ್ತೋತ್ರ. ಒಳ್ಳೆಯ ಮೇಷಪಾಲಕರೇ ನಿಮಗೆ ಸ್ತೋತ್ರ. ದೇವರ ಮನೆಗಳ ಸ್ತುತಿ ಆರಾಧನೆಯನ್ನು ಸ್ವೀಕರಿಸು. ಈ ಪ್ರಬೋಧನೆಯಲ್ಲಿ ನಮ್ಮನ್ನು ಸ್ಪರ್ಶಿಸು. ನಮ್ಮ ಧರ್ಮಾಧ್ಯಕ್ಷರು ಪ್ರಬೋಧಿಸುವಾಗ ನಮ್ಮ ಹೃದಯಗಳಲ್ಲಿ ಪರಿವರ್ತನೆಯನ್ನು ಪರಿಶುದ್ಧಾತ್ಮರಿಂದ ನಮ್ಮನ್ನು ಭರಿಸು. ಯೇಸುವೇ ಸಂತ ಪೇತ್ರನು ಬರೆದ 1ನೆಯ ಪತ್ರಿಕೆ 2ನೇ ಅಧ್ಯಾಯ 9ನೇ ವಾಕ್ಯ. ಫಸ್ಟ್ ಪೀಟರ್ 2:9. ಸಂತ ಪೇತ್ರನು ಬರೆದ 1ನೆಯ ಪತ್ರಿಕೆ 2ನೇ ಅಧ್ಯಾಯ 9ನೇ ವಾಕ್ಯ ಹೀಗನ್ನುತ್ತದೆ: ನೀವು ದೇವರ ಆಯ್ಕೆಗೊಂಡ ಜನ, ರಾಜ ಯಾಜಕರು, ನೀವು ಪವಿತ್ರ ಜನತೆ ಹಾಗೂ ದೇವರ ಸ್ವಕೀಯ ಜನ. ನೀವು ದೇವರ ಆಯ್ದುಕೊಂಡ ಜನಾಂಗ, ರಾಜ ಯಾಜಕರು, ಪವಿತ್ರ ಜನತೆ ಹಾಗೂ ದೇವರ ಸ್ವಕೀಯ ಜನರು. ದೇವರ ಅದ್ಭುತ ಕಾರ್ಯಗಳನ್ನು ಪ್ರಚುರಗೊಳಿಸಬೇಕೆಂದೇ ಆಯ್ಕೆಗೊಂಡವರು. ಪ್ರಿಯರೇ, ನೀವು ನಾನು ಕ್ರೈಸ್ತರು. ದೇವರ ಪುತ್ರನಾದ ಯೇಸು ಕ್ರಿಸ್ತರ ಜ್ಞಾನ ಸ್ನಾನವನ್ನು ಪಡೆದು ಪವಿತ್ರಾತ್ಮರಿಂದ ತುಂಬಿದಂತ ನಾವೇ ನೀವು ದೇವರಿಂದ ಆಯ್ಕೆಗೊಂಡ ಜನರು, ದೇವರ ಪವಿತ್ರ ಜನತೆ ಹಾಗೂ ದೇವರ ಸ್ವಂತ ಜನಾಂಗವಾಗಿದ್ದೇವೆ. ಪರಮೋನ್ನತ ದೇವರ ಅದ್ಭುತಗಳನ್ನು ಪ್ರಚುರಗೊಳಿಸುವುದಕ್ಕಾಗಿ ಮಾತ್ರ ಆಯ್ಕೆಗೊಂಡವರಾಗಿದ್ದೇವೆ. ನಾವು ಅಂತಿಂತ ಜನವಲ್ಲ, ನಾವು ಅಂತಿಂತ ಸಾಮಾನ್ಯರಲ್ಲ, ದೇವರ ಸ್ವಂತ ಜನರಾಗಿದ್ದೇವೆ, ಅವರಿಂದ ಆಯ್ಕೆಗೊಂಡವರಾಗಿದ್ದೇವೆ. ಪ್ರಿಯರೇ, ನಾವೆಷ್ಟೋ ಬಾರಿ ಇದನ್ನು ನಾವು ಕೇಳಿದ್ದೇವೆ, ಆದರೆ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು, ಧ್ಯಾನ ಮಾಡಿಕೊಳ್ಬೇಕು. ಏನಂದ್ರೆ, ಪರಮೋನ್ನತ ದೇವರಿಂದ ಆಯ್ಕೆಗೊಂಡಂತ ಜನಾಂಗ ನಾವು. ಯಾರಪ್ಪ ದೇವರು? ದೇವರ ಕುರಿತು ನೀನು ಏನು ಬಲ್ಲೆಯಾ? ಏನೊಂದು ಅರ್ಥ ಮಾಡಿಕೊಂಡಿದೆಯಾ? ಪವಿತ್ರ ಗ್ರಂಥ ಹೇಳುತ್ತದೆ, ಯೇಸು ಕ್ರಿಸ್ತರು ರಾಜಾದಿರಾಜರು, ಒಡೆಯರಿಗೆ ಒಡೆಯರಾಗಿದ್ದಾರೆ, ಅಗಮ್ಯ ಪ್ರಕಾಶ ಜ್ಯೋತಿಯಲ್ಲಿ ಬಾಳುವರಾಗಿದ್ದಾರೆ. ಅವರನ್ನು ಯಾರೂ ಕಂಡಿಲ್ಲ. ಅವರಿಂದ ಆಯ್ಕೆಗೊಂಡಂತಹ ಜನರು ನಾವಾಗಿದ್ದೇವೆ, ಪವಿತ್ರ ಜನವಾಗಿದ್ದೇವೆ. ಇದನ್ನು ನಿರಂತರವಾಗಿ ನಾವು ಧ್ಯಾನ ಮಾಡುತ್ತಾ ಇರಬೇಕು, ನಿರಂತರವಾಗಿ ನಾವು ಆಲೋಚಿಸ್ತಾ ಇರಬೇಕು. ನಾವು ದೇವರ ಸ್ವಂತ ಜನವಾಗಿದ್ದೇವೆ ಎಂಬುದು. ನಾವು ಸ್ವಂತ ಜನವಾಗಿರುವುದರಿಂದ, ದೇವರ ಸ್ವಂತ ಜನವಾಗಿರುವುದರಿಂದ ಅವರ ಪವಿತ್ರಾತ್ಮನನ್ನು ನಮಗೆ ಕೊಟ್ಟಿದ್ದಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ರೋಮನ ಪತ್ರಿಕೆ 5ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಹೇಳಿದ್ದಾರೆ, ದೇವರು ಪವಿತ್ರಾತ್ಮರ ಮೂಲಕ ಅವರ ಪ್ರೀತಿಯನ್ನು ನಮ್ಮ ಹೃದಯದಲ್ಲಿ ಅವರು ಸುರಿದಿದ್ದಾರೆ. ಅವರ ಪವಿತ್ರಾತ್ಮರು ನಮ್ಮಲ್ಲಿ ಇರುವುದರಿಂದ ನಾವು ದೇವರ ಮಕ್ಕಳಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಕಾಶವನ್ನು ಭೂಮಿಯನ್ನು ಒಂದೇ ಒಂದು ಮಾತಿನಿಂದ ಸೃಷ್ಟಿ ಮಾಡಿದಂತಹ ದೇವರು ಈ ಪ್ರಪಂಚವನ್ನು, ದೃಶ್ಯವಾದ ಮತ್ತು ಅದೃಶ್ಯವಾದ ಪ್ರಪಂಚವನ್ನು ಸಕಾಲವು ಸದಾಕಾಲವು ಪರಿಪಾಲಿಸುವ ದೇವರು. ಅವರು ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ ನಾವು ಎಷ್ಟು ಸಂತೋಷ ಪಡಬೇಕು. ನಾನೊಮ್ಮೆ ಅಮೆರಿಕದಲ್ಲಿ ಪೂಜೆ ಮಾಡಲಿಕ್ಕೆ ಹೋಗ್ತಿದ್ದೆ. ಅನೇಕ ಕಾರ್ಡಿನಲ್ಸ್ ಬಂದಿದ್ರು, ಗುರುಗಳು ಬಂದಿದ್ರು, ಅನೇಕ ಬಿಷಪ್ ಸ್ವಾಮಿ ಒಂದೇವರು, ಜನಕ್ಕೆ 1000 ಗಟ್ಟಲೆ ಜನರು ಬಂದಿದ್ರು. ಆಗ ಒಬ್ಬ ಗುರುಗಳು ಓಡಿಕೆ ಬಂದು ನನಗೆ ಒಂದು ಕಾಗದ ತೋರಿಸಿದ್ರು. ಏನು ಕಾಗದ ಗೊತ್ತಾ? ಒಂದು ಕಾಗದ ತೋರಿಸಿದ್ರು. ಏನು ಕಾಗದ ಗೊತ್ತಾ? ಪೋಪ್ ಬೆನಡಿಕ್ಟ್ 16ನೇವರು ಅವರಿಗೆ ಬರೆದಂತ ಪತ್ರಿಕೆ. ಪೋಪ್ ಬೆನಡಿಕ್ಟ್ ಅವರು ಬರೆದಂತ ಒಂದು ಪತ್ರಿಕೆ. ಅವ್ರು ಹೇಳಿದ್ರು, ನನಗೆ ಪೋಪ್ ಸ್ವಾಮಿ ಅವರು ಬರೆದಿದ್ದಾರಲ್ಲ, ನನಗೆ ಪೋಪ್ ಸ್ವಾಮಿಯವರು ಲೆಟರ್ ಕೊಟ್ಟಿದ್ದಾರೆ, ನನ್ನ ಹೆಸರು ಅವ್ರಿಗೆ ಗೊತ್ತಿದೆ, ನನ್ನ ಹೆಸರು ಅವ್ರಿಗೆ ಗೊತ್ತಿದ್ರೆ ಅದರ ಮೇಲೆ ಅವ್ರ ಜಂಬ ಕೊಚ್ಚಿಕೊಳ್ಳೋದು, ಅವ್ರ ಹೆಮ್ಮೆ ಪಡುವಂಥದ್ದು. ನಾನು ಕೇಳ್ತೇನೆ, ಪೋಪ್ ಸ್ವಾಮಿಯವರು ದೊಡ್ಡವರು, ಆದರೆ ದೇವರಿಗೆ ಹೋಲಿಸಿದರೆ ಪೋಪ್ ಸ್ವಾಮಿಯವರು ಯಾರಾಗಿದ್ದಾರೆ? ಆಕಾಶವನ್ನು ಭೂಮಿಯನ್ನು ಸೃಷ್ಟಿ ಮಾಡಿದ ದೇವರು ನಿಮ್ಮನ್ನು ಪ್ರತಿಯೊಬ್ಬರನ್ನು ಹೆಸರು ಕರೆದು ಆಯ್ಕೆ ಮಾಡಿಕೊಂಡಿದ್ದಾರೆ. ಸ್ವಂತವಾಗಿ ನೀವು ಪವಿತ್ರ ಜನರಾಗಿದ್ದೀರಾ. ಸಂತೋಷ ಪಡಬೇಕು. ಹಲ್ಲೆಲೂಯಾ,
ಹಲ್ಲೆಲೂಯ. ಬಲಗೈ ಎತ್ತಿ ಹೇಳಿದ್ರೆ ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಬಲಗೈಯನ್ನು ಎದ ಮೇಲೆ ಇಟ್ಟುಕೊಂಡು ಹೇಳಿ, ನಾನು ದೇವರ ಮಗ, ನಾನು ದೇವರ ಮಗಳು, ನಾನು ದೇವರ ಸ್ವಂತ ಜನವಾಗಿದ್ದೇನೆ. ದೇವರ ಪವಿತ್ರಾತ್ಮನನ್ನು ನನಗೆ ಕೊಟ್ಟಿದ್ದಾರೆ, ಆದ್ದರಿಂದ ನಾನು ದೇವರ ಸ್ವಂತ ಜನತೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನಾವು ದೇವರ ಸ್ವಂತ ಜನವಾಗಿದ್ದೇವೆ, ಆದ್ದರಿಂದ ನಿರಂತರವಾಗಿ ನಾವು ಪವಿತ್ರರಾಗಿರ್ಬೇಕು. ಯಾಜಕಕಾಂಡ ಪುಸ್ತಕ 10ನೇ ಅಧ್ಯಾಯ 2ನೇ ವಾಕ್ಯ ದೇವರು ಹೇಳ್ತಾರೆ, ನಿಮ್ಮನ್ನು ಕರೆದವರು ಪವಿತ್ರರಾಗಿರುವಂತೆ ನೀವು ಪರಿಶುದ್ಧರಾಗಿರಿ. ನಿಮ್ಮನ್ನು ಯಾರು ಕರೆದಿದ್ದಾರೋ ಅವರು ಪರಮ ಪರಿಶುದ್ಧರಾಗಿದ್ದಾರೆ, ಹಾಗೆ ನೀವು ಸಹ ಪರಿಶುದ್ಧರಾಗಿ ಅಂತ ಹೇಳ್ತಾರೆ. ಸಂತ ಪೇತ್ರನು ಬರೆದ 1ನೇ ಪತ್ರಿಕೆ 15ನೇ ವಾಕ್ಯ, ಫಸ್ಟ್ ಪೀಟರ್ 1:15, 1ನೇ ಪತ್ರಿಕೆ 1ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಹೇಳ್ತಾರೆ, ನಿಮ್ಮನ್ನು ಕರೆದವನು ಪರಿಶುದ್ಧನಾಗಿರುವಂತೆ ಎಲ್ಲಾ ಕಾರ್ಯಗಳಲ್ಲಿ ನೀವು ಪರಿಶುದ್ಧರಾಗಿರಿ. ನಾವು ಪರಿಶುದ್ಧರಾಗಬೇಕು. ಪರಿಶುದ್ಧರಾದರೆ ಮಾತ್ರ ದೇವರ ಆಶೀರ್ವಾದ ನಮ್ಗೆ ದೊರೆತದೆ ಮತ್ತು ದೇವರನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಮತ್ತಾಯನ ಬರೆದ ಶುಭವಾರ್ತೆ 1ನೇ ಅಧ್ಯಾಯ 8ನೇ ವಾಕ್ಯ, ಸಂತ ಮತ್ತಾಯ 1:8 ಹೇಳ್ತಾರೆ, ಪರಿಶುದ್ಧ ಹೃದಯರು ಭಾಗ್ಯವಂತರು, ಯಾಕೆಂದರೆ ಅವರಿಗೆ ದೇವರನ್ನು ಕಾಣಲಿಕ್ಕೆ ಸಾಧ್ಯವಾಗುವಂಥದ್ದು. ಪ್ರಿಯ ಸೋದರ ಸೋದರಿಯರೇ, ಮಾನವ ಜೀವನ ಅಂತ ಹೇಳುವಂತಹದ್ದು ದೇವರು ಕೊಟ್ಟಂತಹ ದಾನ, ದೇವರು ಕೊಟ್ಟಂತಹ ದಾನ. ಆ ದಾನದಲ್ಲಿ ವಾಸಿಸುವಾಗ ಅದೃಶ್ಯವಾದ ಅನೇಕ ಕಾರ್ಯಗಳು ಘಟ್ಟಗಳು ನಮ್ಮನ್ನು ಚಲಿಸ್ತಾ ಇದ್ದಾವೆ. ನಾವು ಹೇಳಿದಾಗೆಲ್ಲ ನಡೆಯುವುದಿಲ್ಲ, ನಾವು ಹೇಳಿದಾಗೆಲ್ಲ ನಡೆಯುವುದಿಲ್ಲ. ದೇವರ ಚಿತ್ತ ಏನಿದೆಯೋ ಅದರ ಪ್ರಕಾರ ಮಾತ್ರ ನಮ್ಮ ಜೀವನ ಸಾಗುವಂತಹದ್ದು. ಹಾಗಿರುವಾಗ ದೇವರ ಪವಿತ್ರ ಆತ್ಮರಿಂದ ನಡೆಸಲ್ಪಡಂತ ನಾವು ಪವಿತ್ರ ಧರ್ಮ ಸಭೆಯವರು ಭಾಗ್ಯವಂತರು ಎಂಬ ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವು ಭಾಗ್ಯವಂತರು ಎಂಬ ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕೆಲವೊಮ್ಮೆ ಭಾಗ್ಯವಂತರು ಭಾಗ್ಯವಂತರು ಅಂತ ಹೇಳುವಾಗ ನನ್ನ ಮನಸ್ಸಲ್ಲಿ ಏನ್ ಬರ್ತದೆ, BMW ಕಾರ್ ಬೇಕು, BMW ಕಾರ್ ಬೇಕು, ಗನ್ ಮ್ಯಾನ್ ಬೇಕು, ಏರ್ ಕಂಡೀಷನ್ ಮನೆ ಬೇಕು, ಸುಂದರನಾಗಿರ್ಬೇಕು, ಒಳ್ಳೆ ವಿದ್ಯಾಭ್ಯಾಸ ಬೇಕು, ಬ್ಯಾಂಕಲ್ಲಿ ಸಾಕಷ್ಟು ಹಣ ಇರಬೇಕು, ಆಮೇಲೆ ಹೋಗುವಾಗ ಮನೆ ಎದುರು 2 ಅಲ್ಸೇಷನ್ ನಾಯಿ ಇರಬೇಕು. ಯಾಕೆ? ಕಳ್ಳಕಾಕರು ಬರಬಾರ್ದು. ಅಲ್ಸೇಷನ್ ನಾಯಿ ಬೇಕು, ಗನ್ ಮ್ಯಾನ್ ಬೇಕು, BMW ಕಾರ್ ಬೇಕು, ಕಿಸೆಯಲ್ಲಿ ತುಂಬಾ ಹಣ ಬೇಕು, ಸೌಂದರ್ಯ ಬೇಕು, ವಿದ್ಯೆ ಬೇಕು, ಸುಂದರಿಯಾದ ಮಡದಿ ಬೇಕು, ಮನೆ ತುಂಬ ಮಕ್ಕಳು ಬೇಕು, ಹಣ ಬೇಕು. ನಾನು ಭಾಗ್ಯವಂತ ಭಾಗ್ಯವಂತ ಹೇಳ್ತೇವೆ. ಆದರೆ ಪ್ರಿಯರೇ, ಪವಿತ್ರ ಗ್ರಂಥದಲ್ಲಿ ಯಾವುದೇ ಒಂದು ಕಡೆಯಲ್ಲಿ ಶ್ರೀಮಂತರೇ ನೀನು ಭಾಗ್ಯವಂತ ಅಂತ ಹೇಳಲಿಲ್ಲ, ಸುಂದರನೇ ನೀನು ಭಾಗ್ಯವಂತ ಹೇಳಿಲ್ಲ, ಸುಂದರಿಯೇ ನೀನು ಭಾಗ್ಯವಂತ ಅಂತ ಹೇಳಿಲ್ಲ, ಅಥವಾ ದೊಡ್ಡ ಮನೆಯಿದ್ದವನಿಗೆ ಭಾಗ್ಯ ಅಂತ ಹೇಳಲಿಲ್ಲ, ಕಿಸ ತುಂಬ ಹಣ ಇರುವವನು ಭಾಗ್ಯ ಅಂತ ಹೇಳಲಿಲ್ಲ. ಯಾರನ್ನು ಭಾಗ್ಯವಂತ ಅಂತ ಹೇಳಿದ್ದಾರೆ ಗೊತ್ತಿದೆಯಾ? ಕೀರ್ತನೆ 1 ವಾಕ್ಯ 1, 2, 3. ಕೀರ್ತನೆ 1 ವಾಕ್ಯ 1, 2, 3. ದುರ್ಜನರ ಬೋಧನೆಯಂತೆ ನಡೆಯದವನು, ಪಾಪಾತ್ಮನ ಮಾರ್ಗದಲ್ಲಿ ಕಾಲಿಡದವನು, ಧರ್ಮ ನಿಂದಕನ ಕೂಟದಲ್ಲಿ ಕೂರದವನು, ದೇವರ ಧರ್ಮಶಾಸ್ತ್ರವನ್ನು ಹಗಲಿರುಳು ಯಾರು ಧ್ಯಾನಿಸುತ್ತಾನೋ ಅವನು ಭಾಗ್ಯವಂತ. ದೇವರ ಧರ್ಮಶಾಸ್ತ್ರವನ್ನು ಯಾರು ಧ್ಯಾನಿಸ್ತಾನೋ ಅವನು ಭಾಗ್ಯವಂತ. ಹಗಲಿರುಳು ಅದನ್ನು ಅವನು ಧ್ಯಾನಿಸ್ತಾನೆ, ಅವನು ಭಾಗ್ಯವಂತನಾಗ್ತಾನೆ. ಅಂತವನು ಏನಾಗ್ತಾನೆ ಗೊತ್ತಿದೆಯಾ? ನದಿಯ ಬದಿಯಲ್ಲಿ ಬೆಳೆದ ಮರದಂತೆ. ನದಿಯ ಬದಿಯಲ್ಲಿ ಬೆಳೆದಂತ ಮರ, ನದಿಯಲ್ಲಿ ನೀರು ಹರಿಯುತ್ತಿರುವಾಗ ಅದರಲ್ಲಿ ಬದಿಯಲ್ಲಿ ಇರುವಂತಹ ಮರ ದಷ್ಟಪುಷ್ಟವಾಗಿ ಬೆಳೆಯುತ್ತದೆ, ಸಕಾಲದಲ್ಲಿ ಅದು ಫಲವನ್ನು ಕೊಡುತ್ತದೆ, ಅದರ ಎಲೆ ಬಿದ್ದು ಹೋಗುವುದಿಲ್ಲ, ಅದರ ಎಲೆ ಬಿದ್ದು ಹೋಗುವುದಿಲ್ಲ. ಅದರಂತೆ ಧರ್ಮಶಾಸ್ತ್ರವನ್ನು ಧ್ಯಾನಿಸುತ್ತಿರುವಂತ, ಆ ಧರ್ಮಶಾಸ್ತ್ರದಲ್ಲಿ ಸಂತೋಷವನ್ನು ಪಡೆದಿರುವಂತ ಅವನು ಭಾಗ್ಯವಂತ. ಅವನ ಎಲ್ಲಾ ಕಾರ್ಯಗಳು ಸದಾ ಕಾಲಕ್ಕೆ ಫಲವನ್ನು ಕೊಡುತ್ತದೆ. ಹಾಗಿರುವಾಗ ಪ್ರಿಯರೇ, ದೇವರ ಆಶೀರ್ವಾದ ದೊರಕಬೇಕಿದ್ರೆ, ನಮ್ಮ ಜೀವನ ಧನ್ಯವಾಗಬೇಕಿದ್ರೆ ದೇವರ ವಾಕ್ಯವನ್ನು ನಾವು ಧ್ಯಾನಿಸಬೇಕು. ಅವರ ಧರ್ಮಶಾಸ್ತ್ರವನ್ನು ಧ್ಯಾನಿಸ್ತಾ ಹಗಲಿರುಳು ಅದರಲ್ಲಿ ಹರ್ಷಗೊಳ್ಳಬೇಕು ಎಂಬ ಮಾತನ್ನು ಧರ್ಮಗ್ರಂಥ ನಮ್ಗೆ ಹೇಳ್ತಾ ಇದೆ. ಆದ್ರಿಂದ ಪ್ರಿಯರೇ, ನಾವು ಏನ್ ಮಾಡಬೇಕು ಎಂಬ ಮಾತನ್ನು ಸಂತ ಪೌಲನು ಹೇಳ್ತಾನೆ. ಸಂತ ಪೌಲನು ಫಿಲಿಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14-15 ವಾಕ್ಯ. ಲೆಟರ್ ಆಫ್ ಸೆಂಟ್ ಪಾಲ್
to Philippians chapter 2, verse 14 and 15. ನೀವೆಲ್ಲರೂ ನಿಷ್ಕಳಂಕರು ನಿರ್ದೋಷಿಗಳು ಆಗಿರಿ. ನೀವೆಲ್ಲರೂ ನಿರ್ದೋಷಿಗಳು ಮತ್ತು ನಿಷ್ಕಳಂಕರು ಆಗಿರಬೇಕು. ಯಾಕೆ ಗೊತ್ತಾ? ವಕ್ರ ಬುದ್ಧಿಯ ದುಷ್ಟ ಜನರ ಎಡೆಯಲ್ಲಿ ದೇವರ ಪರಿಶುದ್ಧ ಮಕ್ಕಳಂತೆ ನಾವು ಬಾಳ್ಬೇಕು. ಹಾಗೆ ಬಾಳುವಾಗ ಬಾನನ್ನು, ಆಕಾಶವನ್ನು ನಕ್ಷತ್ರಗಳು ಹೇಗೆ ಬೆಳಗಿಸ್ತವೋ ಅದೇ ರೀತಿಯಲ್ಲಿ ಪ್ರಪಂಚದಲ್ಲಿ ನೀವು ಬೆಳಗುತ್ತೀರಿ. ಪ್ರಿಯರೇ, ವಕ್ರ ಬುದ್ಧಿಯ ದುಷ್ಟ ಜನರ ಮಧ್ಯೆ ಪರಿಶುದ್ಧ ದೇವರ ಮಕ್ಕಳಂತೆ ನಾವು ಬಾಳ್ಬೇಕು. ನೀವು ಪವಿತ್ರ ಸ್ನಾನವನ್ನು ಸ್ವೀಕರಿಸಿ, ದೃಢೀಕರಣ ಸಂಸ್ಕಾರವನ್ನು ಸ್ವೀಕರಿಸಿ, ಪವಿತ್ರ ಪರಮಪ್ರಸಾದವನ್ನು ಸ್ವೀಕರಿಸಿ, ಧರ್ಮಸಭೆಯ ಸದಸ್ಯರಾದ ನಾವೆಲ್ಲರೂ ನಿಷ್ಕಳಂಕರು ಮತ್ತು ನಿರ್ದೋಷಿಗಳಾಗಿರ್ಬೇಕು. ಹಾಗಿದ್ರೆ ವಕ್ರ ಬುದ್ಧಿಯ ದುಷ್ಟ ಜನರ ಮಧ್ಯೆ ನಾವು ದೇವರ ಪರಿಶುದ್ಧ ಮಕ್ಕಳಂತೆ ಬಾಳ್ತೇವೆ. ಮಾತ್ರವಲ್ಲ, ಬಾನನ್ನು ಹೇಗೆ ನಕ್ಷತ್ರಗಳು ಬೆಳಗಿಸ್ತವೋ ಅದೇ ರೀತಿಯಲ್ಲಿ ಪ್ರಪಂಚದಲ್ಲಿ ನಾವು ಬೆಳಗುತ್ತೇವೆ ಅನ್ನೋ ಮಾತನ್ನು ಪವಿತ್ರ ಗ್ರಂಥ ಹೇಳ್ತಾ ಇದೆ. ಆದ್ದರಿಂದ ನಿಷ್ಕಳಂಕರು ಮತ್ತು ನಿರ್ದೋಷಿಗಳಾಗಬೇಕು. ನಾವಿರುವಂತ ಈ ಜಗ ಇದೆಯಲ್ಲ, ಈ ಜಗತ್ತು ಅದು ವಕ್ರ ಬುದ್ಧಿಯದು. ಅಲ್ಲಿ ದುಷ್ಟ ಜನರಿದ್ದಾರೆ, ಅವರ ಎಡೆಯಲ್ಲಿ ನಾವು ವಾಸಿಸಬೇಕು. ವಕ್ರ ಬುದ್ಧಿ ಏನು? ವಕ್ರ ಬುದ್ಧಿ ಪತ್ರಿಕೆಯಲ್ಲಿ ಮೊನ್ನೆ ಓದಿದೆ. ಒಂದು ಪಾಪ ಅಮ್ಮ ಕುತ್ತಿಗೆಯಲ್ಲಿ ಒಳ್ಳೆಯ ಚಿನ್ನದ ಸರವನ್ನು ಹಾಕಿ ಪಾಪ ನಡೆದು ಹೋಗ್ತಾಳೆ. ಆಗ ಒಬ್ಬ ಯುವಕ ಮುಂದೆ ಬಂದು, ಅಮ್ಮ, ಇಲ್ಲಿ ಒಂದು ಕಾನೂನಿದೆ, ಏನ್ ಗೊತ್ತಾ? ಚಿನ್ನದ ಸರವನ್ನು ಹಾಕಿ ನಡಿಬಾರದು, ನಡೆದ್ರೆ ಕಳ್ಳರು ಕಾಕರು ಬರ್ತಾರೆ, ಅದು ಕದ್ಕೊಂಡು ಹೋಗ್ತಾರೆ. ಆದ್ರಿಂದ ಅಮ್ಮ, ನಿಮ್ಗೆ ನಾನು ಸಹಾಯ ಮಾಡ್ತೇನೆ, ನಿಮ್ಮ ಸರವನ್ನು ತೆಗೆದುಕೊಂಡು ನನ್ನ ಕೈಯಲ್ಲಿ ಕೊಡಿ, ನಾನು ಇಟ್ಕೊಳ್ತೇನೆ. ಪಾಪ ಅಮ್ಮ ಆ ಯುವಕರು ನಂಬಿದ್ರು. ಚಿನ್ನದ ಸರವನ್ನು ತೆಗೆದು ಅವನ ಕೈಯಲ್ಲಿ ಕೊಟ್ಟರು. ಅವನ ಕೈಯಲ್ಲಿ ಕಿಟ್ಟಿದ ಆ ಕ್ಷಣದಲ್ಲಿ ಅವನು ಓಡಿ ಹೋದ. ಅಮ್ಮ ನೋಡ್ತಾನೆ, ಚಿನ್ನದ ಸರ ಇಲ್ಲ. ವಕ್ರ ಬುದ್ಧಿಯ ಜನಾಂಗ, ವಕ್ರ ಬುದ್ಧಿಯ ಜನಾಂಗ. ಶಾಲೆಗೆ ಹೋಗ್ತಿರುವ ಮಗುವನ್ನು ಯುವಕ ಬಂದು ಕರೀತಾನೆ, ನಿನ್ನನ್ನು ನಾನು ಕಾರಲ್ಲಿ ಕೊಂಡೋಗ್ತಾನೆ, ಶಾಲೆಗೆ ತಲುಪಿಸ್ತೇನೆ. ಪಾಪ ಮಗು ಕಾರಲ್ಲಿ ಹತ್ತಿತ್ತು. ಆದ್ರೆ ಇವನು ಕೊಂಡದ್ದು ಬೇರೆ ಕಡೆಯೇ. ಮೂರನೇ ದಿವಸ ನೋಡುವಾಗ ಕಾಡಲ್ಲಿ ಅವನ ಶವ ಇತ್ತು. ವಕ್ರ ಬುದ್ಧಿಯ ಜನ, ವಕ್ರ ಬುದ್ಧಿಯ ಜನ, ಅವರ ಎಡೆಯಲ್ಲಿ ನಾವು ದೇವರ ಪರಿಶುದ್ಧ ಜನರಂತೆ ನಾವು ಬಾಳ್ಬೇಕು. ವಕ್ರ ಬುದ್ಧಿಯವರಿದ್ದಾರೆ. ಪ್ರಿಯರೇ, ತಮ್ಮಲ್ಲಿ ಕೆಲವರಿಗೆ ಗೊತ್ತಿರಬಹುದು, ಶೇಕ್ಸ್ಪಿಯರ್ನ ಅತ್ಯಂತ ಸುಂದರವಾದ ನಾಟಕ ಇದೆ ಮ್ಯಾಕ್ಬೆತ್. ಇಂಗ್ಲಿಷ್ ಸಾಹಿತ್ಯದ ಸಾಮ್ರಾಟ ಆದ ಶೇಕ್ಸ್ಪಿಯರ್ ಬರೆದಂತ ಅತ್ಯಂತ ಸುಂದರವಾದಂಥ ವಿಶ್ವವಿಖ್ಯಾತವಾದಂಥ ನಾಟಕ ಮ್ಯಾಕ್ಬೆತ್. ಸುಂದರವಾದ ನಾಟಕ. ಆ ನಾಟಕ ಪ್ರಾರಂಭವಾಗುವಾಗ ಏನಾಗ್ತದೆ ಅಂತ ಅದನ್ನು ಕಲಿತವರಿಗೆ ಗೊತ್ತಿದೆ. ರಂಗಮಂಟಪದಲ್ಲಿ ನಾಟಕ ಪ್ರಾರಂಭವಾಗುವಾಗ ಈ ಪರದೆ ಮೇಲೆ ಹೇಳುವಾಗ ಎರಡು ವಿಚಸ್ ಆ ಕಡೆ ಈ ಕಡೆ ಹೋಗ್ತಾ, ವಿಚಸ್ ಅಂದ್ರೆ ಏನರ್ಥ? ವಿಚಸ್ ಏನು? ವಿಚಸ್ ಅಂದ್ರೆ ಕನ್ನಡದಲ್ಲಿ ಹೇಳ್ತಾರೆ, ಕೊಂಕಣಿಯಲ್ಲಿ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಮಾಟಗಾರತಿ, ಮಂತ್ರವಾದಿನಿ, ಎರಡು ವಿಚಸ್ ಆ ಕಡೆ ಈ ಕಡೆ ಹೋಗ್ತಾ ಇರ್ತದೆ. ಫೇರ್ ಇಸ್ ಫೌಲ್ ಅಂಡ್ ಫೌಲ್ ಇಸ್ ಫೇರ್. ಫೇರ್ ಇಸ್ ಫೌಲ್ ಅಂಡ್ ಫೌಲ್ ಇಸ್ ಫೇರ್. ಕೆಟ್ಟದು ಒಳಿತಾಗಿದೆ, ಒಳಿತು ಕೆಟ್ಟದಾಗಿದೆ. ಇನ್ನು ನಾವು ಈ ನಾಟಕವನ್ನು ನಾವು ನಟಿಸಿದ್ದೇವೆ ನಮ್ಮ ಸೆಮಿನಾರಿ ಇರುವಾಗ. ಆಗ ನನ್ನ ಫ್ರೆಂಡ್ ಈ ನಾಟಕ ವಿಚ್ಚಿಸೋದವರ ಅವನು ಹೇಳುದು, ಫೇರ್ ಇಸ್ ಫೌಲ್ ಅಂಡ್ ಫೌಲ್ ಇಸ್ ಫೇರ್. ಹಿ ಹಿ ಹಿ. ಎಂಥದ್ದು ಹಿ ಹಿ ಹಿ? ಫೇರ್ ಇಸ್ ಫೌಲ್ ಅಂಡ್ ಫೌಲ್ ಇಸ್ ಫೇರ್, ಹಿ ಹಿ ಹಿ. ಆದರೆ ಮ್ಯಾಕ್ಬೆತ್ ಎಂಬ ನಾಟಕವನ್ನು ಧ್ಯಾನ ಮಾಡಿದ, ಕಲಿತುಕೊಂಡ ಸ್ಕಾಲರ್ಸ್ ಹೇಳ್ತಾರೆ, ದ ಹೋಲ್ ಗ್ಯಾಮೆಟ್, ದ ಹೋಲ್ ಸಮ್ಮರಿ ಆಫ್ ದ ಡ್ರಾಮಾ ಟ್ರಾಜಡಿ Macbeth is contained in the four words, fair is foul and foul is fair. Through these witches, Shakespeare is trying to tell the audience, my dear friends, you have come here to witness a drama. Congratulations, welcome. But I want to caution you at the very beginning, don't believe everything that is going to happen on the stage.
Don't believe everything that is going to happen on the stage, because fair will be presented as foul and foul will be presented as fair. Fair will be presented as foul and foul will be presented as fair. ಕಲಾಹೃದಯರೇ, ರಸಿಕರೇ, ನೀವು ನಾಟಕವನ್ನು ನೋಡಿ ಬಂದಿದ್ದೀರಾ. ಆದರೆ ನಾನು ನಿಮಗೆ ಒಂದು ಎಚ್ಚರಿಕೆಯನ್ನು ಕೊಡ್ತೇನೆ, ಮುನ್ನೆಚ್ಚರಿಕೆಯನ್ನು ಕೊಡ್ತೇನೆ. ಈ ರಂಗಮಟ್ಟದಲ್ಲಿ ಆಗುವಂತ ಎಲ್ಲವನ್ನು ನಂಬಬಾರದು. ಯಾಕಂತ ಹೇಳಿದ್ರೆ ಇಲ್ಲಿ ಕೆಡುಕನ್ನು ಒಳಿತಾಗಿ ಪ್ರದರ್ಶಿಸುತ್ತಾರೆ, ಒಳಿತನ್ನು ಕೆಡುಕಾಗಿ ಪ್ರದರ್ಶಿಸುತ್ತಾರೆ. ಒಳಿತು ಮತ್ತು ಕೆಡುಕನ್ನು ವಿವೇಚಿಸುವಂತಹ ಒಂದು ಶಕ್ತಿ ನಿಮಗೆ ಬೇಕು ಅಂತ ಹೇಳ್ತಾನೆ. ಫೇರ್ ಇಸ್ ಪ್ರೆಸೆಂಟೆಡ್ ಎಸ್ ಫೌಲ್ ಅಂಡ್ ಫೌಲ್ ಇಸ್ ಪ್ರೆಸೆಂಟೆಡ್ ಎಸ್ ಫೇರ್. ಇದು ಇವತ್ತಿನ ಜೀವನದಲ್ಲಿ ಬಹಳಷ್ಟು ಸಮಂಜಸವಾದಂತ ಅನ್ವಯವಾಗುವಂತ ಒಂದು ಮಾತು ಅಂತ ನಾನು ಹೇಳಲಿಕ್ಕೆ ಇದ್ದೇನೆ. ಬೇರೆ ಬೇರೆ ಜಾಹೀರಾತುಗಳನ್ನು ನೀವು ಓದ್ರಿ. ಸಿಸರ್ಸ್ ಸಿಗರೆಟ್, ನೀವು ಸಿಸ್ಟರ್ಸ್ನವರು ಯಾರು ಸಿಗರೆಟ್ ಹೇಳಿದಿಲ್ಲ, ಗುರುಗಳು ಸಹ ಸಿಗರೆಟ್ ಸೇದುವುದಿಲ್ಲ. ಆದರೆ ಸಿಗರೆಟ್ ಸೇದುವ ಕೆಲವರು ಇದ್ದಾರೆ ಇಲ್ಲಿ. ಅವರು ನೋಡಿರಬಹುದು ಸಿಸರ್ ಸಿಗರೆಟ್, ಅದರ ಕವರ್ನಲ್ಲಿ ದೊಡ್ಡ ಅಕ್ಷರದಲ್ಲಿ ಬರ್ಕೊಂಡುಂಟು. ಏನ್ ಗೊತ್ತಾ? ಸಿಗರೆಟ್ ಸ್ಮೋಕಿಂಗ್ ದೊಡ್ಡ ಅಕ್ಷರದಲ್ಲಿ ಬರ್ಕೊಂಡುಂಟು, ಫಾರ್ ಮೆನ್ ಆಫ್ ಆಕ್ಷನ್ ಸ್ಯಾಟಿಸ್ಫ್ಯಾಕ್ಷನ್. ದೊಡ್ಡ ಅಕ್ಷರದಲ್ಲಿ ಬರ್ಕೊಂಡುಂಟು, ಫಾರ್ ಮೆನ್ ಆಫ್ ಆಕ್ಷನ್ ಸ್ಯಾಟಿಸ್ಫ್ಯಾಕ್ಷನ್. ಏನು? ಸಿಗರೆಟ್ ಸೇದುವುದರಿಂದ ಕಾರ್ಯಪ್ರವರ್ತರಾದ ಯುವಕರಿಗೆ, ಪುರುಷರಿಗೆ ತೃಪ್ತಿ ಸಿಗ್ತದೆ. ಯುವಕರಿಗೆ ತೃಪ್ತಿ ಸಿಗಬೇಕಿದ್ರೆ ಸಿಗರೆಟ್ ಸೇದಬೇಕು. ಫಾರ್ ಮೆನ್ ಆಫ್ ಆಕ್ಷನ್ ಸ್ಯಾಟಿಸ್ಫ್ಯಾಕ್ಷನ್. ಅದೇ ಸಿಗರೆಟ್ ಅದ ಕವರ್ನ ಕೆಳಗೆ ಸಣ್ಣ ಅಕ್ಷರದಲ್ಲಿ ಬರ್ಕೊಂಡುಂಟು, ಸಣ್ಣ ಅಕ್ಷರದಲ್ಲಿ ಸ್ಟ್ಯಾಟ್ಯೂಟರಿ ವಾರ್ನಿಂಗ್: ಸಿಗರೆಟ್ ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್. ಇದು ಸತ್ಯ. ಯಾವುದು? ಸಿಗರೆಟ್ ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್. ಧೂಮಪಾನವು ಆರೋಗ್ಯಕ್ಕೆ ಹಾನಿಕರ ಎಂಬುದು ನಿಜವಾದ ಸತ್ಯ. ಆದರೆ ಬರ್ಕೊಂಡೇನು ಏನು ಇದೆ ದೊಡ್ಡ ಅಕ್ಷರದಲ್ಲಿ? ಫಾರ್ ಮೆನ್ ಆಫ್ ಆಕ್ಷನ್ ಸ್ಯಾಟಿಸ್ಫ್ಯಾಕ್ಷನ್. ಸಿಗರೆಟ್ ಸ್ಮೋಕಿಂಗ್. ಸಿಗರೆಟ್ ಸ್ಮೋಕ್ ಮಾಡಿದ್ರೆ, ಧೂಮಪಾನ ಮಾಡಿದ್ರೆ ನಿನ್ನ ಕರಳು ಕರಗಿ ಹೋಗ್ತದೆ, ನಿನಗೆ ಅಲ್ಸರ್ ಬರ್ತದೆ, ಕ್ಯಾನ್ಸರ್ ಸಹ ಬರಬಹುದು. ಅದು ನಿಜವಾದ ಸತ್ಯಾಂಶ. ಆದರೆ ಏನು? ದೊಡ್ಡ ಅಕ್ಷರದಲ್ಲಿ ಬರ್ಕೊಂಡುಂಟು, ಸಿಗರೆಟ್ ಸ್ಮೋಕಿಂಗ್ ಫಾರ್ ಮೆನ್ ಆಫ್ ಆಕ್ಷನ್ ಸ್ಯಾಟಿಸ್ಫ್ಯಾಕ್ಷನ್. ಈ ತರದ ಬೇರೆ ಬೇರೆ ಜಾಹೀರಾತುಗಳನ್ನು ನೋಡಿರಬಹುದು. ಕಾಬ್ರೆ ನೃತ್ಯ ನಾನು ನೋಡ್ಲಿಲ್ಲ, ಆದ್ರೆ ಪೇಪರ್ಗಳಲ್ಲಿ ಕೆಲವೊಮ್ಮೆ ಜಾಹೀರಾತು ನೋಡಬಹುದು. ಏನ್ಬಹುದು? ಫಾರ್ ಯುವರ್ ಸ್ವೀಟ್ ನೈಟ್ ಅಂತ ಹೇಳಿಕೊಂಡು ಬಟ್ಟೆ ಇಲ್ಲದ ಒಂದು ಹೆಂಗಸು ಕಾಲೆತ್ತಿ ನಿಂತಿದೆ. ಏನು? ನಿನ್ನ ಸ್ವೀಟ್ ನೈಟ್ಗೆ ಕಾಬ್ರೆ ನೃತ್ಯ. ಫೇರ್ ಈಸ್ ಫೌಲ್ ಅಂಡ್ ಫೌಲ್ ಈಸ್ ಫೇರ್. ಯೆಶಾಯನ ಪ್ರವಾದಿಯ ಪುಸ್ತಕ 5ನೇ ಅಧ್ಯಾಯ 20ನೇ ವಾಕ್ಯ. ಯೆಶಾಯ ಪ್ರವಾದಿಯ ಪುಸ್ತಕ 5ನೇ ಅಧ್ಯಾಯ 20ನೇ ವಾಕ್ಯ. ಬುಕ್ ಆಫ್ ಐಸೈಯಾ ಚಾಪ್ಟರ್ 5 ವರ್ಸ್ 20. ಕೆಡುಕನ್ನು ಒಳಿತೆಂದು ತೋರಿಸುವವರಿಗೆ, ಒಳಿತನ್ನು ಕೆಡುಕಂದು ಬೋಧಿಸುವವರಿಗೆ ಧಿಕ್ಕಾರ. ಸುಳ್ಳನ್ನು ಸತ್ಯ ಅಂತ ಹೇಳುವವರಿಗೆ, ಸತ್ಯವನ್ನು ಸುಳ್ಳು ಅಂತ ಹೇಳುವವರಿಗೆ ಧಿಕ್ಕಾರ. ಈರುಳನ್ನು ಬೆಳಕು ಅಂತ ಹೇಳುವವರಿಗೆ, ಬೆಳಕನ್ನು ಕತ್ತಲೆ ಅಂತ ಹೇಳುವವರಿಗೆ, ಅವರಿಗೆ ಧಿಕ್ಕಾರ. ಯು ಮಸ್ಟ್ ನೋ ವಾಟ್ ಈಸ್ ರೈಟ್ ಅಂಡ್ ವಾಟ್ ಈಸ್ ರಾಂಗ್. ಯು ಮಸ್ಟ್ ನೋ ವಾಟ್ ಈಸ್ ರೈಟ್ ಅಂಡ್ ವಾಟ್ ಈಸ್ ರಾಂಗ್. ವಕ್ರ ಬುದ್ಧಿಯ ದುಷ್ಟ ಜನರೊಳಗೆ ನೀವು ಪವಿತ್ರ ಜನರದ್ದೇ ಬಾಳ್ಬೇಕು. ಪ್ರಿಯರೇ, ನೀವು ಮತ್ತು ನಾವು ವಾಸಿಸುವಂತಹ ಜನರಲ್ಲಿ ವಕ್ರ ಬುದ್ಧಿ ಇದೆ. ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ವಿರುದ್ಧವಾದ ಒಂದು ಜೀವನ ಶೈಲಿಯನ್ನು ನಾವು ರೂಢಿಸಿಕೊಳ್ಬೇಕು. ಪವಿತ್ರವಾಗಿರುವಾಗ ದೇವರ ಆಶೀರ್ವಾದ ನಮಗೆ ದೊರಕುತ್ತದೆ. ಆದರೆ ಕಷ್ಟ ಕಾರ್ಪಣ್ಯಗಳು ಬಂದೇ ಬರಬಹುದು. ಪವಿತ್ರತೆಯಿಂದ, ಚಾರಿತ್ರ ಶುದ್ಧಿಯಿಂದ ಇರುವಂತಹ ಪವಿತ್ರ ಜೀವನವನ್ನು ಸಾಗಿಸುವ ಜನರಿಗೆ ಅನೇಕ ತರಹದ ಕಷ್ಟಗಳು, ದುಃಖಗಳು, ಕಾರ್ಪಣ್ಯಗಳು ಬಂದೇ ಬರ್ತದೆ. ಆದರೆ ಕೊನೆಯದಾಗಿ ಅವರ ಜೀವನ ಯಶಸ್ವಿ ಆಗ್ತದೆ. ಅವರಿಗೆ ಮಾತ್ರ ಜೀವನ ಯಶಸ್ಸು ದೊರೆಯುತ್ತದೆ. ಸಂತ ಪೇತ್ರನು ಬರೆದ ಪತ್ರಿಕೆ 1ನೇ ಅಧ್ಯಾಯ 26ನೇ ವಾಕ್ಯ. ಫಸ್ಟ್ ಪೀಟರ್ 1:26. ಮಾನವ ಜೀವನ ಗರಿ ಹುಲ್ಲಿನಂತೆ. ಮಾನವ ಜೀವನ ಗರಿ ಹುಲ್ಲಿನಂತೆ. ಅವನ ವೈಭವ
ಹುಲ್ಲಿನ ಹೂವಿನಂತೆ. ಮನುಷ್ಯನ ವೈಭವ ಹುಲ್ಲಿನ ಹೂವಿನಂತೆ. ಹುಲ್ಲು ಬಾಡಿ ಹೋಗ್ತದೆ, ಹೂವು ಬಿದ್ದು ಹೋಗ್ತದೆ. ಆದರೆ ದೇವರ ವಾಕ್ಯ ಮಾತ್ರ ಶಾಶ್ವತವಾಗಿ ನಿಲ್ಲುತ್ತದೆ. ದೇವರ ವಾಕ್ಯ ಮಾತ್ರ ಶಾಶ್ವತವಾಗಿ ನಿಲ್ಲುತ್ತದೆ. ಆದ್ದರಿಂದ ದೇವರ ಕಟ್ಟಳೆಗಳನ್ನು ಮಾತ್ರ ಅನುಸರಿಸಬೇಕು, ದೇವರ ಆಜ್ಞೆಗಳನ್ನು ಮಾತ್ರ ಅನುಸರಿಸಬೇಕು. ಅವನ ಜೀವನ ಮಾತ್ರ ಧನ್ಯವಾಗ್ತದೆ. ಆದ್ದರಿಂದ ಪ್ರಿಯರೇ, ವಕ್ರ ಬುದ್ಧಿಯ ದುಷ್ಟ ಜನರು ಇರುವಂತ ಲೋಕದಲ್ಲಿ ನಾವು ಬಾಳ್ತಿರುವಾಗ ಏನು ದೇವರ ವಾಕ್ಯ ಇದೆ ಅದನ್ನು ಅನುಸರಿಸಿ ನಾವು ಜೀವಿಸಬೇಕು. ದೇವರ ಕಟ್ಟಳೆಗಳನ್ನು ನಾವು ಅನುಸರಿಸಬೇಕು. ದೇವರ ವಾಕ್ಯವನ್ನು ಪವಿತ್ರ ಧರ್ಮಸಭೆಯ ಮೂಲಕ ಪೋಪ್ ಸ್ವಾಮಿಯವರು, ಧರ್ಮಾಧ್ಯಕ್ಷರು, ಗುರುಗಳು ನಮಗೆ ವ್ಯಾಖ್ಯಾನ ಮಾಡಿ ಬೋಧಿಸ್ತಾರೆ. ಸುಂದರವಾದ ತಿಳಿನೀರಿನಂತಿರುವಂತಹ ಈ ಬೋಧನೆಗಳನ್ನು ಅನುಸರಿಸಿ ಜೀವಿಸುವಾಗ ನಾವು ನಿತ್ಯವಾಗಿ ಜೀವಿಸ್ತೇವೆ. ಆ ಸ್ವರ್ಗರಾಜ ನಮ್ಮದಾಗುತ್ತವೆ. ಪ್ರಿಯರೇ, ಕ್ರೈಸ್ತರಾದ ನಾವು, ಧರ್ಮಸಭೆಗೆ ಸೇರಿದಂತಹ ನಾವು ಅಂತಿಂತ ಜನರಲ್ಲ. ನಾವು ದಾರಿಯಲ್ಲಿ ಬೀಳಬಾರದು, ಕುಡಿದು ಬೀಳಬಾರದು, ಹೇಯ ಕೃತ್ಯಗಳನ್ನು ಮಾಡಬಾರದು, ಗಲೀಜು ಮಾಡಬಾರದು, ಹೇಯ ಕೃತ್ಯಗಳನ್ನು ಮಾಡಬಾರದು. ನಾವು ದೇವರ ಮುಂದೆ ಪರಿಶುದ್ಧರಾಗಿ ನಾವು ಬಾಳಬೇಕು. ಪವಿತ್ರರಾಗಿ ಬಾಳಿದರೆ ನಮಗೆ ನಿತ್ಯ ಜೀವ ದೊರಕುತ್ತದೆ ಎಂದು ಮಾತ್ರ ಪವಿತ್ರ ಗ್ರಂಥ ನಮ್ಗೆ ಹೇಳ್ತಾ ಇದೆ. ಈ ಪವಿತ್ರ ಗ್ರಂಥವನ್ನು ನಾವು ಓದಬೇಕು, ಅದನ್ನು ಧ್ಯಾನ ಮಾಡಬೇಕು. ಧ್ಯಾನ ಮಾಡುವಾಗ ನಾವು ತಪ್ಪು ದಾರಿಗೆ ಹೋಗದಂತೆ ಧರ್ಮಸಭೆ ಏನನ್ನು ಬೋಧಿಸುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು. ಪ್ರಿಯರೇ, 50 ವರ್ಷವಾಯಿತು ಕಥೋಲಿಕ ಕರಿಸ್ಮ್ಯಾಟಿಕ್ ಮೂವ್ಮೆಂಟ್ ಸ್ಟಾರ್ಟ್ ಆಗಿ. ಕಥೋಲಿಕ ಧರ್ಮಸಭೆಯಲ್ಲಿ ಕರಿಸ್ಮ್ಯಾಟಿಕ್ ಮೂವ್ಮೆಂಟ್ ಪ್ರಾರಂಭವಾಗಿ 50 ವರ್ಷಗಳಾದವು. ಈ 50 ವರ್ಷಗಳ ಕಾಲದಲ್ಲಿ ದೇವರ ಪವಿತ್ರ ಆತ್ಮರ ಶಕ್ತಿಯಿಂದ ದೇವರ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಪರಿಶುದ್ಧ ಜೀವನವನ್ನು ಸಾಗಿಸಲಿಕ್ಕೆ ಲಕ್ಷ ಜನರಿಗೆ ಸಾಧ್ಯವಾಗಿದೆ. ಅದರ ಜೂಬಿಲಿಯನ್ನು ನಾವು ಇವತ್ತು ಆಚರಿಸ್ತಾ ಇದ್ದೇವೆ. ಪ್ರಿಯರೇ, ಇದರ ಮೂಲಕ ಜನರಿಗೆ ಪವಿತ್ರ ಗ್ರಂಥದ ಮೇಲೆ ಪ್ರೀತಿ ಬಂತು. ಪವಿತ್ರ ಗ್ರಂಥದ ಮೇಲೆ ಪ್ರೀತಿ ಹೆಚ್ಚಾಗಿ ಬಂತು. ಅದೇ ರೀತಿಯಲ್ಲಿ ಧರ್ಮಸಭೆ ಮೇಲೆ ಪ್ರೀತಿ ಜಾಸ್ತಿಯಾಗಿ ಬಂತು. ಧರ್ಮಸಭೆಗೆ ವಂತಿಗೆಯನ್ನು ಕೊಡುವಂತಹ ಪ್ರೀತಿಯು ಅವರಲ್ಲಿ ಜಾಸ್ತಿಯಾಗಿ ಬಂತು. ಮಾತ್ರವಲ್ಲದೆ ಗುರುಗಳನ್ನು ಗೌರವಿಸುವಂತಹ, ಸಿಸ್ಟರ್ಸ್ ಅನ್ನು ಗೌರವಿಸುವಂತ, ಪರಸ್ಪರ ಪ್ರೀತಿಸುವಂತ, ಇತರರಿಗೆ ಒಳಿತನ್ನು ತೋರಿಸಿಕೊಡುವಂತ ಆ ಒಂದು ಸಾಕ್ಷ್ಯ ಜೀವನ ಹೆಚ್ಚಾಗಿ ಬಂದಿದೆ ಕಥೋಲಿಕ್ ಕರಿಸ್ಮ್ಯಾಟಿಕ್ ಮೂವ್ಮೆಂಟ್ ಮೂಲಕ. ಇದರಿಂದ ನಾವು ಈ ಸಂದರ್ಭದಲ್ಲಿ ಸೇರ್ತಿರುವಾಗ ಈ ವಾಕ್ಯವನ್ನು ನಾವು ಅನುಸರಿಸಲಿಕ್ಕೆ ಪ್ರಯತ್ನ ಮಾಡೋಣ. ವಕ್ರ ಬುದ್ಧಿಯ ದುಷ್ಟ ಜನರ ಎಡೆಯಲ್ಲಿ ನಾವಿರುವಾಗ ನಾವು ದೇವರ ಪರಿಶುದ್ಧ ಮಕ್ಕಳಂತೆ ಬಾಳ್ಬೇಕಿದ್ರೆ ದೇವರ ಆಜ್ಞೆಗಳನ್ನು ನಾವು ಪಾಲಿಸಬೇಕು. ನಾನು ಹೇಳಿದ ಕೀರ್ತನೆ 1, 2, 3 ವಾಕ್ಯಗಳು. ದುರ್ಜನರ ಬೋಧನೆಯಂತೆ ನಡೆಯದೆ, ಪಾಪಾತ್ಮಗಳ ಪಥದಲ್ಲಿ ಕಾಲಿಡದೆ, ಧರ್ಮನಿಂದಕರ ಕೂಟದಲ್ಲಿ ಕೂರದೆ, ಪ್ರಭುವಿನ ಧರ್ಮಶಾಸ್ತ್ರವನ್ನು ಹಗಲಿರುಳು ಧ್ಯಾನಿಸ್ತಾ ಇರುವನು ಭಾಗ್ಯವಂತನು. ಅದಕ್ಕೆ ನಾವು ಪ್ರಯತ್ನ ಮಾಡೋಣ. ದೇವರಿಂದ ಕೊಟ್ಟಂತ ವಾಕ್ಯಗಳನ್ನು ನಾವು ಧ್ಯಾನಿಸಿ ಜೀವಿಸುವಾಗ ಅದು ಸಾಧ್ಯವಾಗ್ತದೆ. ಇವತ್ತು ನಮ್ಮನ್ನು ತಪ್ಪು ದಾರಿಗೆ ಎಳೆಯುವಂತ ಅನೇಕ ತಪ್ಪು ಸಿದ್ಧಾಂತಗಳಿವೆ. ಇತ್ತೀಚೆಗೆ ನಾನು ಓದಿದ ಒಂದು ಪುಸ್ತಕದಲ್ಲಿ ಅದರ ಆಥರ್, ದ ರೈಟರ್ ಆಫ್ ದ ಬುಕ್ ಈಸ್ ಫಾದರ್ ಮ್ಯಾಥ್ಯೂ ಕೆಲ್ಲಿ, ಅನ್ ಅಮೇರಿಕನ್ ಆಥರ್. ಅವರು ಅವರ ಪ್ರಕಾರ ಇವತ್ತು ಈ ಲೋಕ 3 ತಪ್ಪು ಸಿದ್ಧಾಂತಗಳನ್ನು ಅನುಸರಿಸಿ ಜೀವಿಸುತ್ತದೆ. The world is led by 3 wrong philosophies. The world today is led by 3 wrong philosophies. Number 1, hidden individualism. ಇಂಡಿವಿಜುವಲಿಸಂ ಎಂಬುದನ್ನು ಕನ್ನಡದಲ್ಲಿ ಅನುವಾದ ಮಾಡಿದರೆ ವ್ಯಕ್ತಿ ಪ್ರಾಧಾನ್ಯವಾದ ಅಂತ ಹೇಳ್ಬೋದು. ವ್ಯಕ್ತಿ ಪ್ರಾಧಾನ್ಯವಾದ. ಇಂಡಿವಿಜುವಲ್ ಈಸ್ ಎವ್ರಿಥಿಂಗ್. ಮೈ ಫ್ರೀಡಮ್, ಮೈ ಎಂಜಾಯ್ಮೆಂಟ್, ಮೈ ಸರ್ವೈವಲ್, ಮೈ ಲೈಫ್. ನನ್ನ ಜೀವನ, ನನ್ನ ಸ್ವಾತಂತ್ರ್ಯ, ನನ್ನ ಖುಷಿ, ನನ್ನ ಸಂತೋಷ, ನಾನು 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 ಆಗಂ. ಈ ವ್ಯಕ್ತಿ ಪ್ರಾಧಾನ್ಯವಾದ ಅಂತ ಹೇಳ್ತೇವೆ. ಅದನ್ನು ಅಂತ ಹೇಳುವಾಗ ಮನೆಯಲ್ಲಿ ತಂದೆ ಹೇಳ್ತಾನೆ, ಇದು ನನ್ನ ಮನೆ, ನಾನು ಹೇಳಿದಂತೆ ಇಲ್ಲಿ ಆಗ್ಬೇಕು. ಹೆಂಡತಿ ಮಕ್ಕಳು ನಾನು ಹೇಳಿದಂತೆ ಕೇಳಬೇಕು. ನಿಲ್ಲು ಅಂತ ಹೇಳುವಾಗ ನಿಲ್ಬೇಕು, ಕೂರು ಅಂತ ಹೇಳಿ ಕೂತ್ಕೊಳ್ಬೇಕು, ಹೊರಡು ಅಂತ ಹೊರಡ್ಬೇಕು. ಇದು ನನ್ನ ಮನೆ. ಕೇಳುವವರು ಯಾರು? ತಂದೆ ಹೇಳ್ತಾನೆ.
ಅಮ್ಮ ಹೇಳ್ತಾಳೆ, ಇಲ್ಲಿ ನಾನು ಯಜಮಾಂತಿ, ನಾನು ಹೇಳಿದಾಗ ಎಲ್ಲವೂ ಆಗಬೇಕು. ಗಂಡ ನನ್ನ ಮುಂದೆ ಮೊಣಕಾಲು ಊರಬೇಕು. ಮಕ್ಕಳು ನಾನು ಹೇಳಿದನ್ನೇ ಕೇಳಬೇಕು. ನಾನು ಹೇಳುವಾಗ ಮಲಗಬೇಕು, ನಾನು ಹೇಳುವಾಗ ಕೂತ್ಕೊಳ್ಬೇಕು, ನಾನು ಕೊಟ್ಟದನ್ನೇ ಊಟ ಮಾಡಬೇಕು. ನಾನು ಹೇಳಿದ ಚೂಡಿದಾರನ್ನೇ ನೀನು ಧರಿಸಬೇಕು, ನಾನು ಕೊಟ್ಟ ಪ್ಯಾಂಟನ್ನೇ ಮಗ ನೀನು ಹಾಕಬೇಕು. ಅಮ್ಮ ಹೇಳ್ತಾಳೆ. ಮಕ್ಕಳೇನು ಹೇಳ್ತಾರೆ, ಅಪ್ಪ ನಾನು ಈ ಮನೆಯ ರಾಜಕುಮಾರ, ನಾನು ಈ ಮನೆಯ ರಾಜಕುಮಾರ, ಈ ಆಸ್ತಿ ಪಾಸ್ತಿ ಎಲ್ಲ ಇದೆಯಲ್ಲ ಅದು ನನಗೆ, ಆದ್ರಿಂದ ನೀವು ಸ್ವಲ್ಪ ಕೂತ್ಕೊಳ್ಳಿ, ಮೆಲ್ಲನೆ ಕುರ್ಚಿಯಲ್ಲಿ ಕೂತ್ಕೊಳ್ಳಿ, ಮಾತನಾಡಬೇಡಿ, ನಾನು ಹೇಳಿದ್ದೇನೆ ಕೇಳಿ. ನನಗೆ ಕಂಪ್ಯೂಟರ್ ಗೊತ್ತಿದೆ, ನನಗೆ ಮೊಬೈಲ್ ಗೊತ್ತಿದೆ, ನನಗೆ ಇಂಟರ್ನೆಟ್ ಗೊತ್ತಿದೆ, ನನಗೆ ಬೇರೆ ಬೇರೆ ಗೊತ್ತಿದೆ, BMW ಕಾರು ಸಹ ಓಡಿಸಿ ನನಗೆ ಗೊತ್ತು. ನಿಮ್ಗೇನು ಗೊತ್ತುಂಟಾ? ನಿಮ್ದು ಹಲ್ಲು ಹೋಗಿದೆ, ತಲೆ ಎಲ್ಲ ಬಿಳಿ ಆಗಿದೆ, ನಿಮ್ಗೆ ಬುದ್ಧಿ ಇಲ್ಲ. ಆದ್ದರಿಂದ ನಾನೇ ರಾಜ, ನಾನೇ ಮಂತ್ರಿ. ಯಾರು ಮಗ ಹೇಳ್ತಾನೆ. ಮಗಳು ಬಿಡ್ತಾಳ? ಮಗಳು ಬಿಡೋದಿಲ್ಲ. ನಾನು ಇಲ್ಲೇ ರಾಣಿ. ಹಿಂದಿನ ಕಾಲದಲ್ಲಿ ಹುಡುಗಿಯರಿಗೆ ಏನು ಸೊತ್ತಿನ ಮೇಲೆ, ಆಸ್ತಿ ಪಾಸ್ತಿಯ ಮೇಲೆ ಹಕ್ಕಿರ್ಲಿಲ್ಲ. ಅದೆಲ್ಲ ಹಿಂದಿನ ಕಾಲದಲ್ಲಿ ಆಯ್ತು. ಇವತ್ತು ಎಲ್ಲರೂ ಸಮಾನರು. ಆದ್ದರಿಂದ ಹುಡುಗ ಸ್ವಲ್ಪ ಮೆಲ್ಲ ಕೂತ್ಕೋ, ನಾನು ಸಹ ಇಲ್ಲೇ ಯಜಮಾನ. ಆದ್ದರಿಂದ ನಾನೇ ರಾಣಿ, ನಾನೇ ಮಂತ್ರಿ, ನಾನು ಹೇಳಿದಾಗಬೇಕು. ಇಲ್ಲಿ ತಂದೆ ಹೇಳ್ತಾನೆ, ತಾಯಿ ಹೇಳ್ತಾಳೆ, ಮಕ್ಕಳು ಹೇಳ್ತಾರೆ. ಎಲ್ಲರೂ ಏನು 36 ಬರೆದ ಹಾಗೆ. 36 ಬರುವಾಗ ಏನಾಗ್ತದೆ? 36 ಬರೆದು ನೋಡಿ, 3 ಈ ಕಡೆ ತಿರುಗಿದೆ, 6 ಆ ಕಡೆ ತಿರುಗಿದೆ. ಹೀಗೆ ನಾವಿರ್ಬೇಕಾದ 63 63 ಬರೆದ್ರೆ 6 ಈ ಕಡೆ ತಿರುಗಿದೆ, 3 ಕಡೆ ತಿರುಗಿದೆ, ಹೀಗಿರ್ಬೇಕು 63. ಆದ್ರೆ ಇರುವುದು 36 ಹಾಗೆ. ಒಬ್ಬ ಆ ಕಡೆ, ಒಬ್ಬಳು ಈ ಕಡೆ. 4 ಕಾರು. ತಂದೆ ಕಾರಲ್ಲಿ ಮಗ ಹೋಗುವುದಿಲ್ಲ, ಮಗನ ಕಾರಲ್ಲಿ ಮಗಳು ಹೋಗುವುದಿಲ್ಲ, ಮಗಳ ಕಾರಲ್ಲಿ ತಾಯಿ ಹೋಗುವುದಿಲ್ಲ. ಇಂಡಿವಿಜುವಲಿಸಮ್. ನಾನೇ ರಾಜ, ನಾನೇ ಮಂತ್ರಿ, ನಾನು ಹೇಳಿದಾಗ ನನ್ನ ಸುಖ, ನನ್ನ ಸಂತೋಷ, ನನಗೆ 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 ನನಗೆ. ಕಾನ್ವೆಂಟಲ್ಲಿ ಸಹ ಶುರುವಾಗಿದೆ ಅದು. ಬಿಷಪ್ ಸ್ವಾಮಿ ಅವರ ದಯಸದಲ್ಲಿ ಉಂಟಾ ನನ್ಗೆ ಗೊತ್ತಿಲ್ಲ. ನಾನು ಹೇಳುದು ಸರಿ, ನೀವು ಹೇಳುದು ಸರಿ, ಅವಳು ಹೇಳುದು ಸರಿ, ಅವನು ಹೇಳುದು ಸರಿ, ಎಲ್ಲ ಸರಿ, ಎಲ್ಲವೂ ಸರಿ. ಇಂಡಿವಿಜುವಲಿಸಮ್, ರಾಂಗ್ ಫಿಲಾಸಫಿ. ಅದು ತಪ್ಪು, ಅದು ತಪ್ಪೇ ತಪ್ಪು, ಸುಳ್ಳೇ ಸುಳ್ಳು. ಯಾಕೆ ಗೊತ್ತಾ? ಯೇಸು ಸ್ವಾಮಿ ಅವರು ಹೇಳ್ತಾರೆ, ಬಿಜಾದಿಯರಲ್ಲಿ ಹೊರಗಿನವರು, ಅವರ ಅಧಿಕಾರಿಗಳು ದರ್ಪದಿಂದ ತಮ್ಮ ಅಧಿಕಾರವನ್ನು ಚಲಾಯಿಸುವುದು ನೀವು ಕೇಳಿದ್ರ? ಆದರೆ ನಿಮ್ಮ ಮಧ್ಯೆ ಆಗಿರಬಾರದು. ನಿಮ್ಮಲ್ಲಿ ಒಂದನೇವನಾಗಬೇಕಿದ್ದವನು ಕಡೆಯವನಾಗಿರ್ಬೇಕು. ನಿಮ್ಮಲ್ಲಿ ದೊಡ್ಡವನಾಗಬೇಕಿದ್ರೆ ಎಲ್ಲರ ಸೇವಕನಾಗಿರ್ಬೇಕು. ಯೇಸು ಸ್ವಾಮಿಯವರು ತೋರಿಸಿಕೊಟ್ಟಿದ್ದಾರೆ. ಅವರ ಶಿಷ್ಯರ ಪಾದಗಳನ್ನು ತೊಳೆದು ಅದೇ ಅವರು ತೋರಿಸಿಕೊಟ್ಟಿದ್ದಾರೆ. ವಿನಯದ, ಸೇವೆಯ, ತಾಳ್ಮೆಯ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ. ಯೇಸು ಸ್ವಾಮಿಯವರು ಕೊಟ್ಟಂತ ಕ್ರಾಂತಿಕಾರಿ ಸಂದೇಶ. ನಿಮ್ಮಲ್ಲಿ ದೊಡ್ಡವನು ಯಾರು? ಎಲ್ಲರಿಗೆ ಸೇವೆ ಮಾಡುವವನು, ಎಲ್ಲರಿಗೆ ಸೇವೆ ಮಾಡಿ ಅವರ ಪಾದಗಳನ್ನು ತೊಳೆಯುವವನು, ಎಲ್ಲರಿಗೆ ಉಪಕಾರ ಮಾಡುವವನು. ನನಗೆ ಬೇಡ, ನಿಮ್ಗೆ ಸಂತೋಷ ದೊರಕಲಿ ಅಂತ ಹೇಳುವವರು. ಪ್ರಿಯರೇ, ನಾವೆಲ್ಲ ಗೌರವಿಸುವಂತ ಅತ್ಯಂತ ದೊಡ್ಡ ಪೋಪ್ ಸ್ವಾಮಿ ಅಂತ ಹೇಳಿದ್ರೆ ಇತ್ತೀಚಿನ ಕಾಲದಲ್ಲಿ ಪೋಪ್ ಜಾನ್ ಪಾಲ್ II ಅವರು 6 ಭೂಖಂಡಗಳಲ್ಲಿ ಅವರು ತಿರುಗಿದ್ದಾರೆ, ಲೋಕವನ್ನು ನೋಡಿದ್ದಾರೆ. ಅವರು ಹೇಳಿದೊಂದು ಮಾತಿದೆ, ಏನು ಗೊತ್ತಾ? ಕುಟುಂಬದಲ್ಲಿ ನಿಮಗೆ ಸಂತೋಷ ಬೇಕಾ? ಕುಟುಂಬ ಜೀವನ ನಿಮಗೆ ಯಶಸ್ವಿ ಆಗ್ಬೇಕಾ? ಹಾಗಿದ್ರೆ ಪರಸ್ಪರ ಗುಲಾಮ ವೃತ್ತಿಯನ್ನು ಮಾಡಲಿಕ್ಕೆ ನೀವು ತಯಾರಾಗಬೇಕು. ಗಂಡ ಹೆಂಡತಿಯ ಮತ್ತು ಮಕ್ಕಳ ಗುಲಾಮನಾಗಿರ್ಬೇಕು, ಅವರಿಗೆ ಸೇವೆಗೈಬೇಕು. ಹೆಂಡತಿ ಗಂಡ ಮತ್ತು ಮಕ್ಕಳ ಸೇವೆಗೈಬೇಕು, ಮಕ್ಕಳು ತಂದೆ ತಾಯಿಗೆ ಮತ್ತು ಸೋದರ ಸೋದರಿ ಸೇವೆಗೈಬೇಕು. ಹಾಗೆ ಇದ್ರೆ ಮಾತ್ರ ನಿನ್ನ ಜೀವನ ಯಶಸ್ವಿ ಆಗುತ್ತದೆ ಎಂಬ ಮಾತನ್ನು ಪೋಪ್ ಸ್ವಾಮಿ ಹೇಳಿದ್ದಾರೆ. ಅದು ಯೇಸು ಸ್ವಾಮಿಯವರ ಈ ಮಾತಿನಿಂದ ಸ್ಫೂರ್ತಿಗೊಂಡು ಹೇಳುವಂತ ಒಂದು ಮಾತು. ಆದ್ದರಿಂದ ದೊಡ್ಡವರಾಗಬೇಕಿದ್ರೆ ಕಿರಿಯವರಾಗಬೇಕು, ದೊಡ್ಡವರಾಗಬೇಕಿದ್ರೆ ಕಿರಿಯವರಾಗಿರ್ಬೇಕು. ಇದು ಸ್ವರ್ಗಲೋಕದಿಂದ ಬಂದ ದೇವರ ಪುತ್ರ ಕೊಟ್ಟಂತಹ ಸಂದೇಶ. ಅದರಿಂದ ಮಾತ್ರ ಮನೆಯಲ್ಲಿ ಸಮಾಧಾನ ಬರ್ತದೆ, ಸಮಾಜದಲ್ಲಿ ಸಮಾಧಾನ ಬರ್ತದೆ, ಕಾನ್ವೆಂಟ್ ಅಲ್ಲಿ ಸಮಾಧಾನ ಬರ್ತದೆ, ಡಯಸಿಸ್ ಅಲ್ಲಿ ಸಮಾಧಾನ ಬರ್ತದೆ. ವಿಶ್ವದಲ್ಲಿ ಶಾಂತಿ ಬರಬೇಕಿದ್ರೆ ಕಿರಿಯವರಾಗಬೇಕು, ಇತರರಿಗೆ ಸೇವೆಯನ್ನು ಮಾಡಬೇಕು. ಇದಕ್ಕೆ ತಯಾರಿದ್ದೇವ ನಾವು. ಹಾಗಿದ್ರೆ ಮಾತ್ರ ದೇವರ ಮಕ್ಕಳಾಗಿ ಬಾಳಲಿಕ್ಕೆ ಸಾಧ್ಯವಾಗುವಂಥದ್ದು. ಇತರರ ಎಡೆಯಲ್ಲಿ ಈ ತರ ದರ್ಪವನ್ನು ನೀವು ನೋಡಿದ್ರ
ಆದರೆ ನಿಮ್ಮಡೆಯಲ್ಲಿ ಹೀಗಿರಬಾರದು, ನಿಮ್ಮೊಡನೆ ಹೀಗಿರಬಾರದು. ಪವಿತ್ರ ಧರ್ಮಸಭೆಯಲ್ಲಿ ನಾವು ಜ್ಞಾನ ಸ್ನಾನವನ್ನು ಪಡೆದಂತ ನಮ್ಮಲ್ಲಿ ಪರಸ್ಪರ ಪ್ರೀತಿ ಮತ್ತು ತಾಳ್ಮೆ ಮತ್ತು ಸೇವೆಯ ಸಂದೇಶ ಜರುಗಬೇಕು ಎಂಬ ಮಾತನ್ನು ಯೇಸು ಸ್ವಾಮಿಯವರು ಹೇಳಿಕೊಟ್ಟಿದ್ದಾರೆ. Individualism is a wrong philosophy. Let us not follow that. We will follow a philosophy of service. Service and sacrifice. That is the philosophy that was given to us by Jesus Christ, the Son of God. ಎರಡನೆಯ ತಪ್ಪಾದಂತ ಸಿದ್ಧಾಂತ ಹೇಳಿದ್ರೆ ಹಿಡನಿಸಮ್, HEDONISM. HEDONISM, ಹಿಡನಿಸಮ್. ಏನು ಗೊತ್ತಾ? ಸುಖ ಸುಪ್ಪತ್ತಿಯಲ್ಲಿ ಬಾಳು, ಸುಖ ಮಾಡು, ಸುಖಿಸು, ತಿನ್ನು, ಉಣ್ಣು, ಕುಡಿ, ಸಂತೋಷ ಪಡಬೇಕು. ನಾಳೆ ಕುರಿತು ನಮ್ಗೆ ಗೊತ್ತೇ ಇಲ್ಲ. ಹಿಂದೆ ಕಾಲದ ಎಪಿಕ್ಯೂರಿಯನಿಸಮ್ ಒಂದು ಫಿಲಾಸಫಿ ಇತ್ತು. ಅದೇ ರೀತಿಯಲ್ಲಿ ಇವತ್ತು ಹೇಳ್ತಾರೆ, ತಿನ್ಬೇಕು, ಕುಡಿಬೇಕು, ಆನಂದಿಸಬೇಕು, ಬೇರೆ ಏನಪ್ಪ ಸಂತೋಷ, ದೈಹಿಕವಾದ ಸಂತೋಷ ಏನಿದೆ ಅದನ್ನೆಲ್ಲ ತಗೊಳ್ಬೇಕು. ಒಮ್ಮೆ ಹಲವು ವರ್ಷಗಳ ಹಿಂದೆ ನಾನು ಬಿಷಪ್ ಆಗಲಿಲ್ಲ, ಆಗ ನಾನೊಬ್ಬ ಸಾಮಾನ್ಯ ಗುರು ಆಗಿದೆ. ಇಲ್ಲೊಂದು ಹೋಟೆಲಿಗೆ ನಾನು ಹೋದ ಊಟಕ್ಕೆ ಹೋಗುವಾಗ, ಇಲ್ಲಿ ಈ ಪೇಟೆಯಲ್ಲಿ ಈ ಹೋಟೆಲಿಗೆ ಊಟಕ್ಕೆ ಹೋಗುವಾಗ ಅಲ್ಲಿ ಹೋದ ಜನ ಊಟ ಮಾಡ್ತಾ ಇದ್ದಾರೆ. ಒಂದು ಕೈಯಿಂದ ಕುಡಿತಾನೆ, ಇನ್ನೊಂದು ಕೈಯಿಂದ ಹೊಗೆ ಸಿಗರೆಟ್ ಸೇರ್ತಾನೆ, ಮತ್ತೆ ಅದನ್ನು ಕೆಳಗಿಟ್ಟು ಚಿಕನ್ ತಿಂತಾನೆ. ಕುಡಿತಾನೆ, ಸೇದುತ್ತಾನೆ, ಚಿಕನ್ ತಿಂತಾನೆ. ಇಲ್ಲಿ ತನಕ ಬಂತು, ಬಾಯಿ ಕೈ ಹಾಕಿ ವಾಂತಿ ಮಾಡ್ತಾನೆ, ಪುನಃ ತಿಂತಾನೆ. ತಿನ್ಬೇಕು, ಕುಡಿಬೇಕು, ಆನಂದಿಸಬೇಕು. ಈಟ್, ಡ್ರಿಂಕ್ ಅಂಡ್ ಮೇಕ್ ಮೆರಿ ಅಟ್ ಎನಿ ಕಾಸ್ಟ್. ಆದ್ದರಿಂದ ತಿನ್ಲಿಕ್ಕಾಗಿ, ಕುಡಿಲಿಕ್ಕಾಗಿ ಮತ್ತು ಏನು ಸಂಪಾದನೆ ಮಾಡ್ಲಿಕ್ಕಾಗಿ ಏನ್ ಬೇಕಾದ್ರೂ ಮಾಡ್ಬೋದು. ಇದರ ದರೋಡೆ ಮಾಡಬಹುದು, ವ್ಯಭಿಚಾರ ಮಾಡಬಹುದು, ಅಥವಾ ಬೇರೆ ಏನು ಕೆಟ್ಟ ಕೆಟ್ಟ ಏನು ಕೆಲಸ ಮಾಡಬಹುದು, ಭ್ರಷ್ಟಾಚಾರ ಮಾಡುದು, ಏನ್ ಬೇಕಾದ್ರೂ ಮಾಡಬಹುದು. ಹಿಡನಿಸಮ್. ಆನಂದಿಸು, ಆನಂದಿಸು, ಆನಂದಿಸು. ಆದರೆ ಪ್ರಿಯರೇ, ಸುಖ ಪಡು, ಸಂತೋಷ ಪಡು, ಆನಂದಿಸು, ತಿನ್ನು, ಕುಡಿ ಅಂತ ಹೇಳಿದ್ರೆ ಈ ಒಂದು ಕಾರ್ಯಕ್ಕೆ ಏನು ಹೇಳ್ಬಹುದು? ನುರಿತವರು ಹೇಳ್ತಾರೆ, that is like drinking sea water. Enjoying and enjoying is just like drinking sea water. What is the speciality of drinking sea water? When you are thirsty, you drink one glass of sea water. You know the speciality of sweet water is a salty water. ಬಾಯಾರಿಕೆ ಆಗುವಾಗ ನೀನು ಕಡಲಿನ ನೀರನ್ನು ನೀನು ಕುಡಿ, ಏನಾಗ್ತದೆ? ನಿನ್ನ ಬಾಯಾರಿಕೆ ಹೋಗುವುದಿಲ್ಲ. ಪುನಃ ಬಾಯಾರಿಕೆ ಆಗ್ತದೆ, ಪುನಃ ಕುಡಿತೀಯ. ಪುನಃ ಬಾಯಾರಿಕೆ ಆಗ್ತದೆ, ಪುನಃ ಕುಡಿತೀಯ, ಪುನಃ ಕುಡಿತೀಯ, ಪುನಃ ಕುಡಿತೀಯ. ಡೊಳ್ಳು ಹೊಟ್ಟೆ ಬರ್ತದೆ. ಕುಡಿದು ಕುಡಿದು ಹೊಟ್ಟೆ ಡುಸುಮ್ ಹೊಡೆಯುತ್ತದೆ. ತಿಂದು ಕುಡಿದರೆ, ತಿನ್ನುವ 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 ಅಂತ ಹೇಳಿದ್ರೆ ಸಂತೋಷ ಬರುವುದಿಲ್ಲ, ನೆಮ್ಮದಿ ಬರುವುದಿಲ್ಲ. ಏನ್ ಮಾಡಬೇಕು? ನಾವು ನಿಯಂತ್ರಿಸಬೇಕು. ನಾವು ನಿಯಂತ್ರಿಸಬೇಕು. ನಮ್ಮ ಆಸೆಗಳನ್ನು, ನಮ್ಮ ಇಚ್ಛೆಗಳನ್ನು ನಿಯಂತ್ರಿಸಬೇಕು. ತಿನ್ನುವುದಕ್ಕೆ, ಕುಡಿಯೋದಕ್ಕೆ ಮಾತ್ರವಲ್ಲ, ದೈಹಿಕವಾದ ಸಂತೋಷಕ್ಕಾಗಿ ಅಥವಾ ಬೇರೆ ಬೇರೆ ಆಸೆಗಳಿಗಾಗಿ, ಆಸೆ ಉಂಟಲ್ಲ, ಆ ಇಚ್ಛೆಗಳನ್ನು ನಾವು ನಿಯಂತ್ರಿಸಬೇಕು. ಹಾಗೆ ನಿಯಂತ್ರಿಸುವಾಗ ಮಾತ್ರ ನಾವು ನಿತ್ಯ ಜೀವವನ್ನು ಪಡಿತೇವೆ. ನಾವು ಓದುತ್ತಾ ಇದ್ದೇವೆ ಸಂತ ಮತ್ತಾಯನ ಶುಭವಾರ್ತೆ 6ನೇ ಅಧ್ಯಾಯ 19ನೇ ವಾಕ್ಯ. ಮಗಳ ನಿನ್ನ ಹೆಸರೇನಮ್ಮ? ಆಲ್ಫಿನ್ ಬಹಳ ಒಳ್ಳೆ ಹುಡುಗಿಯಲ್ಲ. ನನಗೆ ಸ್ವಲ್ಪ ಮಾತನಾಡಿ ಸ್ವಲ್ಪ ಕಷ್ಟ ಆಗ್ತದೆ ಗೊತ್ತಾಯ್ತು. ಅವ್ರದ್ದು ನೀನು ಒಳ್ಳೆ ಹುಡುಗಿ ಆಯ್ತಾ, ನೀನು ಬೇಗ ಸ್ವರ್ಗಕ್ಕೆ ಹೋಗ್ತೀಯ. ಬೇಗ ಅಂತ ನಾನು ತಪ್ಪು ಹೇಳಿದ್ದೇನೆ, ಸೀದಾ ಹೋಗ್ತೀಯ ಸ್ವರ್ಗಕ್ಕೆ. ಇಚ್ಛೆಗಳನ್ನು ಇಂಗಿಸಲಿಕ್ಕೆ, ನಮ್ಮಲ್ಲಿರುವ ಇಚ್ಛೆಗಳು ಅದೇನಿದೆ, ದೈಹಿಕವಾದ ಇಚ್ಛೆಗಳು ಅಥವಾ ಅಧಿಕಾರಿಗಳ ವ್ಯಾಮೋಹಗಳು, ಈ ಇಚ್ಛೆಗಳನ್ನು ಇಂಗಿಸಲಿಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡಿದರೆ ನಮ್ಗೆ ಯಾವತ್ತೂ ನೆಮ್ಮದಿ ದೊರಕುವುದಿಲ್ಲ. ನಮ್ಮ ಇಚ್ಛೆಗಳನ್ನು ನಿಯಂತ್ರಿಸಬೇಕು. ಸಂತ ಮತ್ತಾಯನು ಬರೆದ ಶುಭವಾರ್ತೆ 6ನೇ ಅಧ್ಯಾಯ 19ನೇ ವಾಕ್ಯ. Matthew chapter 6 verse 19. ಈ ಲೋಕದಲ್ಲಿ ಆಸ್ತಿಪಾಸ್ತಿಗಳನ್ನು ಸಂಪಾದಿಸಿಡಬೇಡ. ಈ ಲೋಕದಲ್ಲಿ ಆಸ್ತಿಪಾಸ್ತಿಗಳನ್ನು ಸಂಪಾದಿಸಿಬಿಡ್ಬೇಕ ಬೇಡ. ಯಾಕಂತ ಹೇಳಿದ್ರೆ ಅದಕ್ಕೆ ತುಕ್ಕು ಹಿಡಿಬಹುದು, ಅದಕ್ಕೆ ತುಕ್ಕು ಹಿಡಿಬಹುದು, ಕಳ್ಳಕಾಕರು ಅದನ್ನು ಕದ್ದುಕೊಂಡು ಹೋಗಬಹುದು. ಆದ್ದರಿಂದ ನೀನು ಸ್ವರ್ಗದಲ್ಲಿ ನೀನು ಆಸ್ತಿಪಾಸ್ತಿಯನ್ನು ನೀನು ಸಂಪಾದಿಸಬೇಕು. ಸ್ವರ್ಗದಲ್ಲಿ ಆಸ್ತಿಪಾಸ್ತಿಯನ್ನು ಸಂಪಾದಿಸಬೇಕು. ನಮಗೆ
ಇಬ್ರಿಯರಿಗೆ ಬರೆದ ಪತ್ರಿಕೆ 13:14. ಲೆಟರ್ಸ್ ಟು ಹೀಬ್ರೂಸ್ ಚಾಪ್ಟರ್ 13 ವರ್ಸ್ 14. ಇಬ್ರಿಯರಿಗೆ ಬರೆದ ಪತ್ರಿಕೆ 13:14 ಹೇಳ್ತದೆ, ನಮಗೆ ಇಲ್ಲಿ ಶಾಶ್ವತವಾದ ಮನೆ ಇಲ್ಲ, ನಮಗೆ ಇಲ್ಲಿ ಶಾಶ್ವತವಾದ ಮನೆ ಇಲ್ಲ. ನಾವು ಶಾಶ್ವತವಾದ ಮನೆಯನ್ನು ಎದುರು ನೋಡ್ತಾ ಇದ್ದೇವೆ. ನಮ್ಮೆಲ್ಲರ ಮನೆ ಅಲ್ಲಿದೆ, ನಮ್ಮೆಲ್ಲರ ಮನೆಯಲ್ಲಿದೆ. ಇಲ್ಲಿ ಎಷ್ಟೇ ದೊಡ್ಡ ಕಟ್ಟಡವನ್ನು ಮಾಡಿದ್ರು ಸಹ, ಎಷ್ಟೇ ತಿಂದ್ರು, ಎಷ್ಟೇ ಕುಡಿದ್ರು, ಎಷ್ಟೇ ಬಟ್ಟೆಯನ್ನು ಉಟ್ಟರು, ನೀನು ಶಾಶ್ವತವಾಗಿರುವುದಲ್ಲಿ ಎಲ್ಲವನ್ನು ಬಿಟ್ಟು ಹೋಗ್ಬೇಕು, ಎಲ್ಲವನ್ನೂ ನೀವು ಬಿಟ್ಟು ಹೋಗ್ಬೇಕು. ಆದ್ದರಿಂದ ಕೊನೆಗೆ ನೀನು ಬಿಟ್ಟು ಹೋಗುವಾಗ ನಿನ್ನ ಜೀವನದ ಕುರಿತು ಲೆಕ್ಕಾಚಾರ ದೇವರ ಮುಂದೆ ಇಡುವಾಗ ನೀನು ಸ್ವರ್ಗದಲ್ಲಿ ಎಷ್ಟು ಸಂಪಾದನೆ ಮಾಡಿದ್ದಿ ಎಂಬುದನ್ನು ಲೆಕ್ಕ ಹಾಕುವಾಗ, ಸಂತ ಪೇತ್ರನ ಲೆಕ್ಕ ಹಾಕುವಾಗ, ನಾವು ಏನು ಒಳಿತನ್ನು ಮಾಡಿದ್ದೇವೆ, ಏನು ತ್ಯಾಗವನ್ನು ಮಾಡಿದ್ದೇವೆ, ಯಾವ ಊಟವನ್ನು ಬಿಟ್ಟಿದ್ದೇವೆ, ಯಾವ ಪಾನೀಯವನ್ನು ಬಿಟ್ಟಿದ್ದೇವೆ, ಯಾವ ಸರದಲ್ಲಿ ನಾವು ತ್ಯಾಗವನ್ನು ಮಾಡಿದ್ದೇವೆ, ಅವೆಲ್ಲ ದೊಡ್ಡ ಅಕ್ಷರದಲ್ಲಿ ಅಲ್ಲಿ ಬರ್ಕೊಂಡಿರ್ತದೆ. ಆದ್ದರಿಂದ ಹಿಡನಿಸಮ್, ತಿನ್ನುವ, ಉಣ್ಣುವ, ಆನಂದಿಸುವ, ದೈಹಿಕ ಇಚ್ಛೆಗಳನ್ನು ಇಂಗಿಸುವ ಎಂಬ ಒಂದು ಥಿಯರಿ ಇದೆ, ಫಿಲಾಸಫಿ ಇದೆ, ಅದು ಸುಳ್ಳು, ಸುಳ್ಳೇ ಸುಳ್ಳು. ಮೂರನೇ ತಪ್ಪು ಫಿಲಾಸಫಿ ಮಿನಿಮಲಿಸಮ್. ಮಿನಿಮಲಿಸಮ್ ಏನು? ಮಿನಿಮಲಿಸಮ್ ಅಂದ್ರೆ ಕನಿಷ್ಠತನ. ಡೂ ದ ಮಿನಿಮಮ್, ಎಂಜಾಯ್ ದ ಮ್ಯಾಕ್ಸಿಮಮ್. ಡೂ ದ ಮಿನಿಮಮ್ ಅಂಡ್ ಎಂಜಾಯ್ ದ ಮ್ಯಾಕ್ಸಿಮಮ್. ಡೂ ದ ಮಿನಿಮಮ್ ವರ್ಕ್. ನಮ್ಮಲ್ಲಿ ಆದ್ರೂ ಕೆಲವರು ಹೇಳ್ತವೆ, ನನ್ನ ಮಗನಿಗೆ ಒಳ್ಳೆ ಜಾಬ್ ಇದೆಪ್ಪ, ಅವನಿಗೆ 1 ಲಕ್ಷ ಸಂಬಳ ಇದೆ. ನನ್ನ ಮಗನಿಗೆ ಒಳ್ಳೆ ಜಾಬ್ ಇದೆ, ಅವನಿಗೆ 1 ಲಕ್ಷ ಸಂಬಳ ಇದೆ. ಆದ್ರೆ ಕೆಲಸಕ್ಕೆ ಕೆಲವೊಮ್ಮೆ ಹೋದ್ರೆ ಸಾಕು, ವಾರಕ್ಕೆ 1 ಸಲ ಹೋದ್ರೆ ಸಾಕು. ವಾರಕ್ಕೆ 1 ಸಲ ಹೋಗಿ ಸಿಗ್ನೇಚರ್ ಹಾಕಿ 1 ಲಕ್ಷ ಸಂಪಾದಿಸುವಾಗ ಒಳ್ಳೆ ಕೆಲಸ, ಒಳ್ಳೆ ಕೆಲಸ, ಒಳ್ಳೆ ಜಾಬ್. ಡೂ ದ ಮಿನಿಮಮ್ ಅಂಡ್ ಎಂಜಾಯ್ ದ ಮ್ಯಾಕ್ಸಿಮಮ್. There was a time of classics. There was time of inventions and researches. But today, that is lacking. Where are our youngsters? Where are our youngsters? Are they ready to do the maximum work? A question to be asked. Classics, what's the meaning of classic? The best that is known and taught in the world. The best that is known and taught in the world are classics. Classics, there were time of classics those days. But today we don't have classics. Reason is why we are not ready to work hard. We are not ready to work hard. We are aiming at minimum work, maximum enjoyment, maximum salary. ಆದ್ದರಿಂದ ಕಠಿಣ ಶ್ರಮವನ್ನು ಮಾಡಬೇಕು. ಕಠಿಣ ಶ್ರಮವನ್ನು ಮಾಡಬೇಕು. ಕಠಿಣವಾಗಿ ಯಾರು ದುಡಿತಾರೋ ಅವರಿಗೆ ಮಾತ್ರ ಜಯ ಸಿಗ್ತದೆ ಎಂಬ ಮಾತನ್ನು ಯೇಸು ಸ್ವಾಮಿಯವರು ಹೇಳಿದ್ದಾರೆ. ನಿನಗೆ 1, ಒಬ್ಬನಿಗೆ 5, ಒಬ್ಬನಿಗೆ 2 ಮತ್ತು 1 ತಾಲಂತನ್ನು ಕೊಟ್ಟು ಶ್ರೀಮಂತ ಹೊರಟು ಹೋಗ್ತಾನೆ ವ್ಯಾಪಾರ ಮಾಡು ಅಂತ ಹೇಳಿಕೊಂಡು. 5 ಸಿಕ್ಕಿದವನು ಕೂಡಲೇ ಅದನ್ನು 5 ಮಾಡ್ತಾನೆ, ಹೆಚ್ಚಿಸ್ತಾನೆ. 2 ಸಿಕ್ಕಿದವನು ಅದೇ ರೀತಿಯಲ್ಲಿ ಮಾಡ್ತಾನೆ. 1 ಸಿಕ್ಕಿದವನು ಏನು ಮಾಡ್ತಾನೆ? ನನ್ನ ಮೇಲೆ ಯಜಮಾನರಿಗೆ ಅಭಿಮಾನ ಇಲ್ಲ, ನನ್ನ ಯಾವಾಗಲೂ ಅವರು ದೂಷಿಸ್ತಾರೆ ಅಂತ ಹೇಳಿ ಈ 1 ಅವನು ಮುಚ್ಚಾಕಿದ. ಕೊನೆಗೆ ಯಜಮಾನ ಒಂದು ಲೆಕ್ಕ ಕೇಳ್ತಾರೆ. 5 ತಾಲಂತು ಸಿಕ್ಕಿದವನು ಬಂದು ಹೇಳ್ತಾನೆ, ಸ್ವಾಮಿ ನೀವು ನನಗೆ 5 ಅಲ್ಲ ಕೊಟ್ಟದ್ದು, ನಾನು 5 ಆಗಿ ಹೆಚ್ಚಿಸಿದ್ದೇನೆ. ದನಿಗೆ ಯಜಮಾನನಿಗೆ ಸಂತೋಷವಾಯಿತು. ವೆಲ್ ಡನ್, ವೆಲ್ ಡನ್, ವೆಲ್ ಡನ್, ನನ್ನ ಸಂತೋಷಕ್ಕೆ ನೀನು ಭಾಗಿಯಾಗು. ವೆಲ್ ಡನ್ ಅಂತ ಹೇಳಿದ. ಆಮೇಲೆ 2ನೇವನು ಸಹ ಅದೇ ರೀತಿಯಲ್ಲಿ ಹೇಳಿದ, ನೀವು 2 ಕೊಟ್ಟಿದ್ದೀರಾ, 2ನ್ನ 2 ಆಗಿ ನಾನು ಹೆಚ್ಚಿಸಿದ್ದೇನೆ, ಸ್ವಾಮಿ ನನಗೆ ಆಶೀರ್ವಾದ ಕೊಡಿ ಅಂತ ಹೇಳುವಾಗ ಆಗ ಅವ್ರು ಹೇಳ್ತಾರೆ, ನೀನು ಒಳ್ಳೇದ ಮಾಡಿದೀಯ, ನಿನಗೂ ಸಹ ಆಶೀರ್ವಾದ ಪ್ರತಿಫಲವನ್ನು ಕೊಡ್ತೇನೆ ಅಂತ ಹೇಳಿದ್ರು. ಆದ್ರೆ 1 ಸಿಕ್ಕಿದವನು ಏನ್ ಮಾಡಿದ? ಅವನು ಹೋಗಿ ಹೇಳಿದ, ಯಜಮಾನ್ರೆ ನಿಮ್ಗೆ ನನ್ನ ಮೇಲೆ ಅಭಿಮಾನ ಇಲ್ಲ, ನನಗೆ ನೀವು 1 ತಾಲಂತನ್ನು ಕೊಟ್ಟಿದ್ರಲ್ಲ, ಅವನಿಗೆ 5 ಕೊಟ್ಟಿದ್ರ, ಇವನಿಗೆ 2 ಕೊಟ್ಟಿದ್ರ, ನನಗೆ 1 ಮಾತ್ರ ಕೊಟ್ಟಿದ್ರಿ. ಆದ್ರಿಂದ ಏನ್ ಮಾಡಿದೆ? ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ಲದ್ರಿಂದ ನಾನು ಅದನ್ನು ಮುಚ್ಚಿಟ್ಟಿದ್ದೇನೆ, ಈ ಕೊಳ್ಳಿದ್ ನೀವು ತಗೊಂಡೋಗಿ ಅಂತ. ಯಜಮಾನ್ರು ಹೇಳಿದ್ರು, ನೀನು ದುಷ್ಟ, ನೀನು ದುಷ್ಟ, ನೀನು ವಿಶ್ವಾಸ ದ್ರೋಹಿ, ವಿಶ್ವಾಸಘಾತಕ, ಆದ್ದರಿಂದ ನಿನಗೆ ಬದುಕಲಿಕ್ಕೆ ಅವಕಾಶ ಇಲ್ಲ. ಯಜಮಾನ ಅವನನ್ನು ಸೆರೆಮನೆಗೆ ಹಾಕಿದ. ಪ್ರಿಯರೇ, ಇದರ ಮೂಲಕ ಯೇಸು ಸ್ವಾಮಿಯವರು ಕೊಡುವಂತ ಸಂದೇಶ ಗೊತ್ತಾ? ದೇವರು ನಮ್ಮಲ್ಲಿ ಇಟ್ಟಂತ ಏನು ಪ್ರತಿಭೆಗಳಿವೆ, ಏನು ಶಕ್ತಿ ಇದೆ, ಅವುಗಳಿಗೆಲ್ಲ
ನಾವು ರೆಕ್ಕೆಯನ್ನು ಜೋಡಿಸಬೇಕು. Our former president, Dr. APJ Abdul Kalam would say, when we are created, God has put a fire in each of us. A fire in each of us. ಎಲ್ರಿಗೆ ಒಂದು ಪ್ರತಿಭೆಯನ್ನು ಕೊಟ್ಟಿದ್ದಾರೆ. ಫೈರ್ ಅಂತ ಹೇಳ್ತಾರೆ ಅವರು, ಬೆಂಕಿ ಅಂತ ಹೇಳ್ತಾರೆ, ಅಗ್ನಿ ಅಂತ ಹೇಳ್ತಾರೆ. ಎಲ್ರಿಗೆ ಅಗ್ನಿಯನ್ನು ಕೊಟ್ಟಿದ್ದಾರೆ, ಪ್ರತಿಭೆಯನ್ನು ಕೊಟ್ಟಿದ್ದಾರೆ. ಪ್ರತಿಭೆಯನ್ನು ಕೊಡೋದು ಯಾರನ್ನೂ ಇಲ್ಲಿ ಸೃಷ್ಟಿ ಮಾಡಲಿಲ್ಲ. ಆದರೆ ಏನು ಪ್ರತಿಭೆಯನ್ನು ದೇವರು ಕೊಟ್ಟಿದ್ದಾರೋ ಅದನ್ನು ಬೆಳೆಸಬೇಕು, ಅದನ್ನು ಕೃಷಿ ಮಾಡಬೇಕು, ಅದನ್ನು ಹೆಚ್ಚಿಸಬೇಕು, ನಿರಂತರವಾಗಿ ದುಡಿಬೇಕು, ಹಗಲು ಇರಲು ದುಡಿಬೇಕು. ಮಿನಿಮಲಿಸಮ್ ಇಸ್ ಎ ರಾಂಗ್ ಫಿಲಾಸಫಿ. ಮಿನಿಮಲಿಸಮ್ ಎ ರಾಂಗ್ ಫಿಲಾಸಫಿ. ಆದ್ರಿಂದ ಏನಾಗ್ತದೆ, ಕೆಲವೊಮ್ಮೆ ನಾವು ಇಲ್ಲಿ ಪೇಟೆಯಲ್ಲಿರುವಾಗ ಅಥವಾ ಶ್ರೀಮಂತರಾಗುವಾಗ ಸಾಕು, ನಾನು ಸಾಕಷ್ಟು ದುಡಿದೆ, ನಾನು ಇನ್ನು ದುಡಿಯುವುದಿಲ್ಲ, ಸುಮ್ಮನೆ ಕೂತ್ಕೊಳ್ತೇವೆ, ನಿದ್ದೆ ಮಾಡ್ತೇವೆ, ಎಂಜಾಯ್ ಮಾಡ್ತೇವೆ. ವಿ ಆರ್ ಫೇಲಿಂಗ್ ಗಾಡ್. ವಿ ಆರ್ ಫೇಲಿಂಗ್ ಗಾಡ್. ಯಾಕಂತ ಹೇಳಿದ್ರೆ ನನ್ನಂತ ಇನ್ನೊಬ್ಬ ವ್ಯಕ್ತಿ ಈ ಲೋಕದಲ್ಲಿ ಇಲ್ಲ, ನನ್ನಂತ ಬೇರೊಂದು ವ್ಯಕ್ತಿ ಈ ಲೋಕದಲ್ಲಿ ಇಲ್ಲ. ನನಗೆ ಕೊಟ್ಟಂತ ಏನು ಮಿಷನ್ ಇದೆ, ನನಗಂತ ಕೊಟ್ಟಂತ ಏನು ಕರ್ತವ್ಯ ಇದೆ, ಅದು ಬೇರಿಂದಲೂ ಯಾರಿಂದಲೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಕೆಲಸ ನಾನೇ ಮಾಡಬೇಕು, ನನ್ನ ಕೆಲಸ ನಾನೇ ಮಾಡಲೇಬೇಕು. ಅದಕ್ಕೆ ಯಾವ ತ್ಯಾಗವನ್ನು ಮಾಡಲಿಕ್ಕೆ ನಾನು ಸಿದ್ಧನಿರಬೇಕು. ಆದರೆ ಮಾತ್ರ ನಾನು ಬೆಳೀತೇನೆ ಎಂಬ ಮಾತನ್ನು ಅರ್ಥ ಮಾಡಿಕೊಳ್ಬೇಕು. ಪ್ರಿಯರೇ, ನಾವು ಕ್ರೈಸ್ತರು, ಅದರಲ್ಲೂ ವಿಶೇಷವಾಗಿ ಕಥೋಲಿಕರು, ಶಿಸ್ತಿಗೆ ಸಿಪಾಯಿಗಳು, ಈ ಕೆಲಸ ಮಾಡಲಿಕ್ಕೆಲ್ಲ ನಾವು ಹೆಸರಾಂತ ವ್ಯಕ್ತಿಗಳಾಗಿದ್ದೇವೆ. ಆದರೆ ಈ ಇತ್ತೀಚಿನ ಕಾಲದಲ್ಲಿ ನಮಗೆ ಸ್ವಲ್ಪ ಉದಾಸೀನತೆ ಶುರುವಾಗಿದೆ. ಉದಾಸೀನತೆ ಸ್ವಲ್ಪ ಶುರುವಾಗಿದೆ. ಉದಾಸೀನತೆ ಶುರುವಾಗಿದೆ. ನಾವು ಆಲೋಚನೆ ಮಾಡಿಕೊಳ್ಬೇಕು. ಕೆಲಸ ಮಾಡಬೇಕು, ಸರಿಯಾಗಿ ಕೆಲಸ ಮಾಡಬೇಕು, ದುಡಿಬೇಕು, ದುಡಿದು ಸಂಪಾದಿಸಬೇಕು. ನಮಗೆ ಮಾತ್ರವಲ್ಲ, ಇತರರಿಗೆ ಕೊಡ್ಲಿಕ್ಕಾಗಿ ನಾವು ಸಂಪಾದನೆ ಮಾಡಬೇಕು. ಇತರರಿಗಾಗಿ ನಾವು ಕೊಡ್ಲಿಕ್ಕೆ ಸಂಪಾದನೆಯನ್ನು ಮಾಡಬೇಕು, ಬೆಳೆಸಬೇಕು. ನಮ್ಮಲ್ಲಿರುವ ಅಗ್ನಿ ಏನಿದೆ, ಪ್ರತಿಭೆ ಏನಿದೆ, ಅದನ್ನು ಅರಳಿಸಬೇಕು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪ್ರಿಯರೇ, ನಾವು ದೇವರ ಮಕ್ಕಳಾಗಿದ್ದೇವೆ. ಅವರ ಆತ್ಮದ ಚೈತನ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ದೇವರ ಆಶೀರ್ವಾದ ನಮ್ಮಲ್ಲಿದೆ. ದೇವರ ಆಶೀರ್ವಾದದ ಒಂದು ಏನು ನಿಧಿ ಯಾವಾಗಲೂ ನಮ್ಮೊಂದಿಗಿದೆ. ಅದನ್ನು ನಾವು ಬೆಳೆಸಿ ಜೀವಿಸಬೇಕು ಎಂಬ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವು ದೇವರ ಆಶೀರ್ವಾದವನ್ನು ಪಡೆದಂಥ ವ್ಯಕ್ತಿಗಳು ದೊಡ್ಡವರಾಗಲಿ ಚಿಕ್ಕವರಾಗಲಿ ಸದಾ ದೇವರಿಗೆ ನಂಬಿಗಸ್ತರಾಗಿರ್ಬೇಕು. ಚಿಕ್ಕ ಕಾರ್ಯಗಳಲ್ಲಿ ನಂಬಿಗಸ್ತರಾದರೆ ದೊಡ್ಡ ಕಾರ್ಯಗಳಲ್ಲಿ ನಾವು ನಂಬಿಗಸ್ತರಾಗ್ತೇವೆ. ಈ ತಾಲಂತುಗಳನ್ನು ಕೊಟ್ಟ ಅವರು ಬಂದು ದೇವರ ಹತ್ರ ಲೆಕ್ಕಾಚಾರ ತೀರಿಸುವಾಗ, ಯಜಮಾನ ಹತ್ರ ಲೆಕ್ಕಾಚಾರ ತೀರಿಸುವಾಗ ಅವರು ಹೇಳಿದರು, he who is faithful in small things is faithful in great things. ಸಣ್ಣ ಕಾರ್ಯಗಳಲ್ಲಿ, ಚಿಕ್ಕ ಕಾರ್ಯಗಳಲ್ಲಿ ನಂಬಿಕಸ್ಥನು ಯಾರಾಗಿದ್ದಾನೆ, ಅವನು ದೊಡ್ಡ ಕಾರ್ಯಗಳು ನಂಬಿಸಗನಾಗಿರ್ತಾನೆ ಎಂಬ ಮಾತನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಹಾಗಿರುವಾಗ ಈ ಲೋಕ ನಾವು ಕೊಡುವಂತ ಏನು ಸುಖ ಇದೆ, ಈ ಲೋಕ ಹೇಳುವಂತ ಏನು ಸುಳ್ಳು ಮಾತಿದೆ, ಅದಕ್ಕೆ ನಾವು ಯಾರು ಮಾರು ಹೋಗಬಾರದು. ದೇವರ ಸುಂದರವಾದಂತ, ಪವಿತ್ರವಾದಂತ, ತಿಳಿಯಾದ ಆಜ್ಞೆಗಳನ್ನು ಅನುಸರಿಸಿ ನಾವು ಜೀವಿಸಬೇಕು. ದೇವರ ವಾಕ್ಯದವನ್ನು ವ್ಯಾಖ್ಯಾನ ಮಾಡಿ ಧರ್ಮಸಭೆ ಕೊಡುವಂತ ಆ ಕಟ್ಟಳೆಗಳನ್ನು ನಾವು ಅನುಸರಿಸಿ ಜೀವಿಸುವಾಗ ವಕ್ರ ಬುದ್ಧಿಯ ದುಷ್ಟ ಜನರ ಎಡೆಯಲ್ಲಿ ಪವಿತ್ರವಾದ ದೇವರ ಮಕ್ಕಳಂತೆ ನಾವು ಬಾಳ್ತೇವೆ. ಹಾಗಿರುವಾಗ ನಾವು ನಕ್ಷತ್ರಗಳು ಯಾವ ರೀತಿಯಲ್ಲಿ ಈ ಆಕಾಶವನ್ನು ಬೆಳಗಿಸ್ತದೋ ಅದೇ ರೀತಿಯಲ್ಲಿ ನಾವು ಕಂಗೊಳಿಸ್ತೇವೆ ಎನ್ನ ಮಾತನ್ನು ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆದ್ದರಿಂದ ನಾವು ಹೇಳಬೇಕು, ನಾವೆಲ್ಲ ದೇವರ ಮಕ್ಕಳಾಗಿದ್ದೇವೆ. ಅವರ ಪವಿತ್ರಾತ್ಮರು ನಮ್ಮ ಹೃದಯದಲ್ಲಿ ದೇವರು ಸುರಿದಿದ್ದಾರೆ, ಆಶೀರ್ವಾದವನ್ನು ತುರಿದಿದ್ದಾರೆ. ಈ ಆತ್ಮವನ್ನು ಯಾವಾಗಲೂ ಪವಿತ್ರವಾಗಿ ನಾವು ಇಟ್ಟುಕೊಳ್ಬೇಕು. ನಾವು ಪವಿತ್ರವಾಗಿರುವಾಗ ದೇವರು ನಮ್ಮಲ್ಲಿ ಇರುತ್ತಾರೆ, ದೇವರ ಆಶೀರ್ವಾದ ನಮ್ಮಲ್ಲಿರುತ್ತದೆ, ದೇವರ ವಾಕ್ಯ ನಮ್ಮಲ್ಲಿ ತುಂಬುತ್ತಾ ಇರುತ್ತದೆ. ದೇವರ ಜ್ಞಾನ ನಮಗೆ ಬರಬೇಕಿದ್ರೆ ನಾವು ಪರಿಶುದ್ಧರಾಗಿರ್ಬೇಕು. ಜ್ಞಾನೋಕ್ತಿಗಳ ಪುಸ್ತಕ 1ನೇ ಅಧ್ಯಾಯ 4ನೇ ವಾಕ್ಯ. Book of Wisdom chapter 1 verse 4. Book of Wisdom chapter 1 verse 4 says, ದೇವರ ಜ್ಞಾನವು ಪಾಪಿಗಳ ಹೃದಯದಲ್ಲಿ ವಾಸಿಸುವುದಿಲ್ಲ. ಪಾಪಕ್ಕೆ ಗುಲಾಮವಾದಂಥ ಶರೀರಕ್ಕೆ ಅದು ಪ್ರವೇಶವೇ ಮಾಡುವುದಿಲ್ಲ. ಜ್ಞಾನ ಅಂತ ಹೇಳುವಾಗ ಪವಿತ್ರಾತ್ಮರ ಜ್ಞಾನ, ಪವಿತ್ರಾತ್ಮರ ಆಶೀರ್ವಾದ ಅದು ಪ್ರವೇಶ ಮಾಡಬೇಕಿದ್ರೆ ನಮ್ಮ ಅಂತರಂಗ ಪವಿತ್ರವಾಗಿರ್ಬೇಕು, ನಮ್ಮ ಶರೀರ ಶುದ್ಧವಾಗಿರ್ಬೇಕು. ಆದ್ದರಿಂದ ಶುದ್ಧವಾದ ಶರೀರ ಮತ್ತು ಶುದ್ಧವಾದ ಅಂತರದಿಂದ ನಾವು ವಾಸಿಸಿ ಪವಿತ್ರಾತ್ಮರ ಅಭಿಷೇಕಕ್ಕೋಸ್ಕರ ನಾವು ಪ್ರಾರ್ಥಿಸೋಣ.
ಪವಿತ್ರ ಆತ್ಮರು ಬರುವಾಗ ನಮ್ಮ ಜೀವನ ಬೆಳಗುತ್ತದೆ, ನಮ್ಮ ಕುಟುಂಬ ಜೀವನ ಬೆಳಗುತ್ತದೆ, ನಮ್ಮ ಸಮಾಜ ಬೆಳಗುತ್ತದೆ, ನಾವು ಪರಿಶುದ್ಧರಾಗಿರ್ತೇವೆ. ಈ ಆಕಾಶವನ್ನು ನಕ್ಷತ್ರಗಳು ಪ್ರಕಾಶಿಸುವಂತೆ ಈ ಪ್ರಪಂಚದಲ್ಲಿ ಕಂಗೊಳಿಸಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಎಂಬ ಮಾತನ್ನು ಹೇಳ್ತಾ, ನೀವು ಯಾವ ಯಾವ ಕಡೆಯಲ್ಲಿ ಇರ್ತೀರೋ, ಕ್ರೈಸ್ತರು ಯಾವ ಯಾವ ಕಡೆಯಲ್ಲಿ ಇರ್ತೀರೋ ಅಲ್ಲೆಲ್ಲ ನಕ್ಷತ್ರಗಳಂತೆ ಬೆಳಗಬೇಕು ಎಂಬ ಮಾತನ್ನು ಯೇಸು ಸ್ವಾಮಿಯವರ ನಾಮದಲ್ಲಿ ಹೇಳುತ್ತಾ ಈ ಮಾತು ನಾನು ಕೊನೆಗೊಳಿಸ್ತಾ ಇದ್ದೇನೆ. ನಾವೆಲ್ಲ ನಿಂತ್ಕೊಳ್ಳೋಣ, ಒಂದು ಗೀತೆಯನ್ನು ಹಾಡೋಣ. ಅಪಾರ ಜ್ಞಾನ ಸಂಪನ್ನರಿಂದ ಹಾಗೂ ಪ್ರಾರ್ಥನೆಯ ಶಕ್ತಿಯಿಂದ ಹೃದಯದ ಆಳದಿಂದ ನಮ್ಮನ್ನು ಅವರು ಉದ್ದೇಶಿಸಿ ಮಾತನಾಡಿದ್ದಾರೆ. ನಮಗೆ ಆತ್ಮಕ್ಕೆ ಬೇಕಾದಂತ ಪ್ರಬೋಧನೆಯನ್ನು ಕೂಡ ನೀಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದ ಹೇಳ್ತೇನೆ.